ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸುರತ್ಕಲ್ ಅಕ್ರಮ ಟೋಲ್ ಗೇಟ್ ಕೊನೆಗೂ ಬಂದಾಯಿತು. ಬಾರಿ ದಿನಗಳ ಹೋರಾಟಗಳ ಬಳಿಕ ಅಥವಾ ಬಾರಿ ವರ್ಷಗಳ ಹೋರಾಟಗಳ ಬಳಿಕ ಸುರತ್ಕಲ್ ಅಕ್ರಮ ಟೋಲ್ ಗೇಟ್ ಬಂದ್ ಆಯಿತು ಅನ್ನುವಂಥ ಒಂದು ಸಣ್ಣ ನೆಮ್ಮದಿಯ ಸಂದರ್ಭದಲ್ಲೇ ಭಾರಿ ದೊಡ್ಡ ಮರ್ಮಾಘಾತವನ್ನು ಸರ್ಕಾರ ಕೊಟ್ಟಿದೆ. ಈ ಟೋಲ್ ಮುಂದಕ್ಕೆ ಯಜಮಾಡಿ ಟೋಲ್ ಜೊತೆಗೆ ವಿಲೀನ ಆಗುತ್ತೆ, ವಿಲೀನದ ಜೊತೆಗೆ ದರ ದುಪ್ಪಟ್ಟಾಗುತ್ತೆ. ಸೊ ಈಗಾಗಲೇ ಈ ವಿಚಾರವನ್ನು ಮತ್ತು ಈ ದರ ಪಟ್ಟಿಯನ್ನು ಸಂಬಂಧಪಟ್ಟ ಇಲಾಖೆ ಪ್ರಕಟ ಮಾಡಿದೆ. ಈಗ ನೂರಾರು ಪ್ರಶ್ನೆಗಳು ನಮ್ಮ ಎದುರು ತುತ್ತಂತ ಬಂದು ನಿಂತಿದೆ. ಜೊತೆಗೆ ಏನು ಈ ಟೋಲ್ ಬಂದ್ ಮಾಡಿದ್ದೇ ನಾವು ಅಂತ ಮೋದಿಯವರಿಗೆ ಅಭಿನಂದನೆ ಸಲ್ಲಿಸಿದವರು ಈಗ ಏನು ಹೇಳ್ತಾರೆ ಮತ್ತು ಒಟ್ಟು ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ದಕ್ಷಿಣ ಕನ್ನಡ ಮತ್ತು ಕರಾವಳಿಯ ಜನಪ್ರತಿನಿಧಿಗಳ ಈ ಕ್ಷಣದ ನಿಲುವು ಸ್ಟ್ಯಾಂಡ್ ಏನು, ಹೋರಾಟಗಾರರ ಅವರ ನಿಲುವುಗಳೇನು, ಅವರ ವಾದಗಳೇನು, ಎಲ್ಲ ವಿಚಾರ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೇವೆ. ಇವತ್ತಿನ ಮಾತುಕತೆಯಲ್ಲಿ ನಮ್ಮ ಜೊತೆಗೆ ಸುರತ್ಕಲ್ ಅಕ್ರಮ ಟೋಲ್ ಗೇಟ್ ವಿರೋಧಿ ಹೋರಾಟ ಸಮಿತಿಯ ಸಂಚಾಲಕರಾಗಿರುವಂಥ ಮುನೀರ್ ಕಾಟಿಪಳ್ಳ ಅವರಿದ್ದಾರೆ. ಅವರು ನಾನು ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಮುನೀರ್ ಅವರೇ ನಮಸ್ಕಾರ. ನಮಸ್ತೆ. ಅದೇ ರೀತಿಯಾಗಿ ಈ ಹೋರಾಟ ಸಮಿತಿಯ ಕಾನೂನು ಸಲಹೆಗಾರರಾಗಿರುವಂಥ ದಿನೇಶ್ ಹೆಗಡೆ ಉಳೆಪಾಡಿ ಅವರಿದ್ದಾರೆ, ವಕೀಲರು. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ವಕೀಲರು ನಮಸ್ಕಾರ. ನಮಸ್ತೆ. ಅದೇ ರೀತಿಯಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಟ್ಯಾಕ್ಸಿಮೆನ್ ಮತ್ತು ಮ್ಯಾಕ್ಸಿ ಕ್ಯಾಬ್ ಯೂನಿಯನ್ನ ಅಧ್ಯಕ್ಷರಾಗಿರುವಂಥ ದಿನೇಶ್ ಕುಂಪಲ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ದಿನೇಶ್ ಅವರೇ ಎಸ್, ಇದು ಸುರತ್ಕಲ್ನಲ್ಲಿ ಏನೋ ಟೋಲ್ ಗೇಟ್ಗೆ ಮೋಕ್ಷ ಸಿಕ್ಕಿತ್ತು ಅಂತ, ಅದೇ ಪಕ್ಕದಲ್ಲಿ ಯಜಮಾಡಿಯಲ್ಲಿ ಕಪಾಳ ಮೋಕ್ಷವೇ ಮಾಡಿಬಿಟ್ರು ಅಂತ. ನಮ್ಮಲ್ಲಿ ಒಂದು ಮಾತುಂಟಲ್ಲ, ಕರೆದು ಕಪಾಳಕ್ಕೆ ಕೊಡುವುದಂತ. ಆ ರೀತಿಯ ಕೊಡುಗೆಯನ್ನು ಸರ್ಕಾರ ಕೊಟ್ಟಿತೋ ಅನ್ನುವಂಥ ಪ್ರಶ್ನೆ ಈಗ ನಿನ್ನೆಯಿಂದ ಕೇಳಿ ಬರಲಿಕ್ಕೆ ಆರಂಭಿಸಿದೆ. ಒಂದು ಬಹುದಿನಗಳ ಜನತಾ ಹೋರಾಟ ಮುನೀರವರೇ, ಈ ಒಂದು ಅಕ್ರಮ ಟೋಲ್ ಗೇಟ್ ಇದನ್ನು ಬಂದ್ ಮಾಡಬೇಕು ಅಂತ. ಈಗ ನೀವು ಕೇಳಿದ್ದೇನು, ಇವರು ಕೊಟ್ಟದ್ದೇನು, ಏನು ಹೇಳ್ತೀರಿ? ಅಲ್ಲ, ನಮ್ಮ ಹೋರಾಟ ಇದ್ದದ್ದು ಕಳೆದ 6 ವರ್ಷಗಳಿಂದ ಸುರತ್ಕಲ್ನಲ್ಲಿರುವಂತಹ ಟೋಲ್ ಗೇಟ್ ಅನ್ನು ಮುಚ್ಚಿ, ಅದು ಅಕ್ರಮವಾಗಿದೆ. 10 ಕಿಲೋಮೀಟರ್ ಅಂತರದಲ್ಲಿ ಇನ್ನೊಂದು ಟೋಲ್ ಗೇಟ್ ಅಲ್ಲಿ ವಸೂಲಿ ಮಾಡ್ತಾ ಇದೆ. ಆದ್ರಿಂದಾಗಿ ಇದನ್ನ ಮುಚ್ಚಿ, ನೀವೇ ಇದನ್ನ ತಾತ್ಕಾಲಿಕ ನೆಲೆಯಲ್ಲಿ ಅಂತ ಹೇಳಿದಿರಿ, ಅದನ್ನ ಆ ಕಾರಣಕ್ಕಾಗಿ ಮುಚ್ಚಿ ಅಂತ ಕೇಳಲಿಕ್ಕೆ ಶುರು ಮಾಡಿದ್ವಿ. ಹೌದು. ಈ ಅವಧಿಯಲ್ಲಿ ಬಹಳ ದೀರ್ಘವಾದಂತಹ ಒಂದು ಕಾಲ ಉರುಳಿದೆ. ಆರಂಭದಲ್ಲಿ ನಾವು ಹೋರಾಟ ಶುರು ಮಾಡುವಾಗ ಇಲ್ಲಿ ಟೋಲ್ ಸಂಗ್ರಹ ಆರಂಭ ಆಗಿ 1 ವರ್ಷ ಅಷ್ಟೇ ಆಗಿತ್ತು, 1 ವರ್ಷ 7-8 ತಿಂಗಳು ಆಗಿತ್ತು. ಆದ್ರೆ 2015 ಡಿಸೆಂಬರ್ಲಿ ಆಗಿದ್ದು 16 ಕೊನೆಗೆ ಮತ್ತು 17ರ ಆರಂಭಕ್ಕೆ ನಾವು ಹೋರಾಟವನ್ನ ಚಾಲು ಮಾಡಿದ್ವಿ. ಈ ಅವಧಿಯಲ್ಲಿ ನಾವು ಆ ಬೇಡಿಕೆ ಇಟ್ಟು ಹೋರಾಟ ಆರಂಭ ಆದ್ಮೇಲೆ 100 ಕೋಟಿ ರೂಪಾಯಿ ಆ ಟೋಲ್ ಗೇಟ್ ನಲ್ಲಿ ಸಂಗ್ರಹ ಮಾಡಿದೆ. ಆ ನಂತರವೂ ಈಗ ಮುಚ್ಚುವಾಗ, ಈ ದೀರ್ಘಾವಧಿಯ ನಂತರ ಮುಚ್ಚುವಾಗಲು ಸರ್ಕಾರ ಕನಿಷ್ಠ ಒಂದು ವಿಷಾದವನ್ನಾದ್ರೂ ವ್ಯಕ್ತಪಡಿಸಬೇಕಿತ್ತು. ಜನಪ್ರತಿನಿಧಿಗಳು, ಸರ್ಕಾರ ಈ ರೀತಿ ಆಗಬಾರ್ದಿತ್ತು. ಯಾಕೆಂದ್ರೆ ಈ ನಡುವೆ ವಿಧಾನಸಭೆ, ಪಾರ್ಲಿಮೆಂಟ್ ಅಲ್ಲಿ ಕೂಡ ಇದು ಪ್ರಸ್ತಾಪ ಆಗಿದೆ. ಒಂದು ವಿಷಾದವನ್ನ ವ್ಯಕ್ತಪಡಿಸಿ ನಾವು ಆಗಿರುವ ತಪ್ಪನ್ನು ಸರಿಪಡಿಸ್ತಾ ಇದ್ದೀವಿ ಅನ್ನುವಂತ ಮಾತನ್ನು ಹೇಳ್ಬೇಕಿತ್ತು. ಆದ್ರೆ ಅದರ ಬದಲಿಗೆ ನರೇಂದ್ರ ಮೋದಿ ಅವರಿಗೆ ಮತ್ತು ಗಡ್ಕರಿ ಅವರಿಗೆ ಧನ್ಯವಾದವನ್ನ ನಳಿನ್ ಕುಮಾರ್ ಅವರು ಕೊಟ್ಟು ರದ್ದು ಮಾಡಿದ್ರು ಅಂತ. ಈಗ ನೋಡಿದ್ರೆ ಈ ಹಿಂದಿನದ್ದಕ್ಕಿಂತಲೂ ದೊಡ್ಡ ರೀತಿಯ ಬರೆಯನ್ನ ಹೆಜಮಾಡಿಯ ನವಯುಗ ಟೋಲ್ ಗೇಟ್ ಮೂಲಕ ನಮ್ಮ ಜನರಿಗೆ ಹಾಕ್ಲಿಕ್ಕೆ ಹೊರಟಿದ್ದಾರೆ. ಅದರಿಂದ ಈ ಟೋಲ್ ಗೇಟ್ ತೆರವು ಮಾಡಿ ಏನು ಪ್ರಯೋಜನ? ಟೋಲ್ ಗೇಟ್ ತೆರವು ಮಾಡ್ತಾ ಇರುವಂತದ್ದು ಅದು ಅಕ್ರಮ ಅನ್ನುವ ಕಾರಣಕ್ಕಾಗಿ. ಇಲ್ಲಾಂದ್ರೆ ನಾವೇನೋ ಹೊಡಿದ್ರೆ ಅವ್ರು ತೆಗಿತಾ ಇರ್ಲಿಲ್ಲ. ಅಕ್ರಮ ಆಗಿರೋದ್ರಿಂದ ಅಲ್ಲಿಂದ ಶಿಫ್ಟ್ ಮಾಡ್ತಾ ಇದ್ದಾರೆ, ತೆಗಿತಾ ಇದ್ದಾರೆ. ಆಗಿರುತ್ತಾ ಅದನ್ನ ಮತ್ತೆ ಹೆಜಮಾಡಿಯಲ್ಲಿ ನೀವು ಸುಲಿಗೆ ಮಾಡ್ತೀರಿ ಅಂತಾದ್ರೆ, ಅಲ್ಲಿ ನೀವು ಸಂಗ್ರಹಿಸ್ತಾರೆ ಅಂತಾದ್ರೆ ಇಲ್ಲಿಯ ಟೋಲ್ ಅನ್ನು ತೆಗೆಯುವ ಅಗತ್ಯ ಏನಿದೆ? ಅಗತ್ಯ ಇರ್ಲಿಲ್ಲ. ನೀವು ಜನರಿಗೆ ಹೇಳ್ಬೇಕಿತ್ತು ಮೊದ್ಲು, ಇದು ಹೀಗೆ ಇದು ಸಂಗ್ರಹ ಎಲ್ಲವೂ ಕಾನೂನು ಬದ್ಧ, ಇಲ್ಲಿ ನಾವು ತೆಗಿಲೇಬೇಕು, ನೀವೇನೇ ಮಾಡಿದ್ರು ತೆಗಿಯಕ್ಕಾಗಲ್ಲ ಅಂತ ಹೇಳ್ಬೇಕಿತ್ತು. ಅದರ ಬದಲು ಇಲ್ಲ, ಇದು ಅಕ್ರಮ, ಹೌದು, ಇದು ತಪ್ಪಾಗಿದೆ, ಸರಿಪಡಿಸ್ತೀವಿ, ಇವತ್ತಾಗತ್ತೆ, ನಾಳೆ ಆಗತ್ತೆ, ನಾಡಿದ್ದಾಗತ್ತೆ ಅಂತ ಹೇಳಿ ಕೊನೆಗೆ ಈಗ ಇರುವ ಸುಲಿಗೆಗಿಂತಲೂ ಸ್ವಲ್ಪ ಇನ್ನಷ್ಟು ಪ್ರಮಾಣ ಜಾಸ್ತಿ ಹಾಕಿ ಸುಲಿಗೆ ಮಾಡ್ತೀವಿ ಅಂತಾದ್ರೆ ನಮ್ಗೆ ಇದರಿಂದ ಏನ್ ಪ್ರಯೋಜನ ಇತ್ತು? ನಾವು ಇಷ್ಟೆಲ್ಲ ಹೋರಾಟ ಮಾಡಿ, ಇಷ್ಟೆಲ್ಲ ಚಳವಳಿ ಮಾಡಿ, ಜನ ಬೀದಿಗಿಳಿದು ಪೊಲೀಸರ ಜೊತೆ ಸಂಘರ್ಷ ಮಾಡಿ, ಕೇಸ್ಗಳನ್ನ ಹಾಕಿಸ್ಕೊಂಡು
ಏನು ಪ್ರಯೋಜನ ಬಂತು? ಹಗಲು ರಾತ್ರಿ ಒಂದು 10-12 ದಿವಸ ಸುರತ್ಕಲ್ ಫ್ಲೈಓವರ್ ಅಡಿಯಲ್ಲಿ, ಈಗ 1 ತಿಂಗಳು ಅಲ್ಲಿ ಟೋಲ್ ಗೇಟ್ ಪಕ್ಕದಲ್ಲಿ ಸೊಳ್ಳೆ ಕಡಿತ, ಇನ್ನೊಂದು ಚಳಿ ಬಿಸಿಲು ಅಂತ ಕೂತು ಏನು ಪ್ರಯೋಜನ ಆಯ್ತು? ಈ ಪ್ರಶ್ನೆ ಇರೋದು. ಅದರಿಂದಾಗಿ ಇದು ಒಪ್ಪತಕ್ಕಂಥದ್ದಲ್ಲ. ಇದು ಖಂಡಿತವಾಗಿಯೂ ಕೂಡ ಬಹಳ ದೊಡ್ಡ ಅನ್ಯಾಯ. ನನ್ನ ಪ್ರಕಾರ ಕಳೆದ 3 ದಶಕಗಳಲ್ಲಿ ಇಂತಹ ಒಂದು ದೊಡ್ಡ ಅನ್ಯಾಯ ಕರಾವಳಿಯಲ್ಲಿ ಯಾವುದೇ ಸರ್ಕಾರ ಮಾಡಿರಲಿಲ್ಲ. ಆ ಮಟ್ಟಕ್ಕೆ ಇವತ್ತು ಅನ್ಯಾಯವನ್ನು ಮಾಡಲಾಗಿದೆ. ನಿರ್ಲಜ್ಜವಾಗಿ ಇವತ್ತು ಜನರಿಗೆ ಒಂದು ಅನ್ಯಾಯವನ್ನು ಎಸಗಲಾಗಿದೆ. ಇಷ್ಟೆಲ್ಲ ದೊಡ್ಡ ಒಂದು ವಿರೋಧ ಇರುವಾಗ, 2 ಜಿಲ್ಲೆಯಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ವಿರೋಧ ಮತ್ತು ಒಂದೇ ಒಮ್ಮತದ ಅಭಿಪ್ರಾಯ ಯಾವ ವಿಚಾರದಲ್ಲಿ ಬಂದಿರಲಿಲ್ಲ. ಹಾಗಿರ್ತಾ ಇಂಥ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ ಅಂದ್ರೆ, ಇಂತಹ ಒಂದು ದಾಳಿಯನ್ನ, ಇಂತಹ ಒಂದು ಅನ್ಯಾಯವನ್ನ ಮಾಡಿದ್ದಾರೆ ಅಂದ್ರೆ, ಇದನ್ನು ಯಾವ ಕಾರಣಕ್ಕೂ ಕೂಡ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ನನಗಂತೂ ಆಶ್ಚರ್ಯ ಆಗ್ತಾ ಇದೆ. ಬಿಜೆಪಿ ಇಂತಹ ಒಂದು ಬಂಡತನವನ್ನ ಒಂದು ಚುನಾವಣೆಯ ಹೊಸ್ತಿಲಲ್ಲಿ ತೆಗೆದುಕೊಂಡಿರುವಂತದ್ದು ನನಗಂತೂ ಬಹಳ ಅಚ್ಚರಿಯನ್ನು ಉಂಟು ಮಾಡಿದೆ. ಇದೊಂದು ಅನ್ಯಾಯ ಅಂತ ಹೇಳ್ತೀರಿ ನೀವು? ಖಂಡಿತ ಅತ್ಯಂತ ದೊಡ್ಡ ಅನ್ಯಾಯ, ಘೋರ ಅನ್ಯಾಯ, ಸಾಮಾನ್ಯ ಅನ್ಯಾಯ ಅಲ್ಲ. ಇದು ವಂಚನೆ ಅಂತ ಹೇಳಿದ್ರು ಕಡಿಮೆ ಆಗ್ತದೆ. ಇದು ಅತ್ಯಂತ ಘೋರವಾದಂತ ಅನ್ಯಾಯ. ಇದಕ್ಕಿಂತ ಘೋರವಾದಂತ ಅನ್ಯಾಯ ಒಂದು ಜನರಿಗೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಯಾವ ಸರ್ಕಾರಗಳು ಕೂಡ. ಎಸ್, ಇದು ನಾನು ವಕೀಲರೇ ಬರ್ತೇನೆ. ದಿನೇಶ್ ಕುಂಪಲ್ ಅವರೇ, ಈಗ ಪ್ರತಿನಿತ್ಯ ಆ ಮಾರ್ಗದ ಬಳಕೆದಾರರಾಗಿ ನಾನು ನಿಮ್ಮ ಹತ್ರ ಕೇಳುವಂಥದ್ದು, ಎಸ್, ಏನು ಹೇಳ್ತೀರಿ? ಸುರತ್ಕಲ್ ಟೋಲ್ ಗೇಟ್ ಬಂದ್ ಆಯಿತು. ಬಹುಶಃ ನಾವೆಲ್ಲರೂ ಈ ಒಂದು ಹೋರಾಟದಿಂದ ಈ ಟೋಲ್ ಗೇಟ್ ಬಂದಾಗಿ ಒಂದು ಟೋಲ್ ಗೇಟ್ನ ಹಣ ಉಳಿಕೆ ಆದಿತ್ತು ಎಂಬ ಭಾವನೆ ಮೊನ್ನೆಯಿಂದ ಸ್ವಲ್ಪ ಹೆಚ್ಚೇನಿಲ್ಲ, ಭರವಸೆ ಇರಲಿಲ್ಲ. ಅಂದರೆ ಮೊನ್ನೆಯಿಂದ ಸ್ವಲ್ಪ ಮನಸ್ಸಿನಲ್ಲಿ ಬಂದಿತ್ತು, ಆ ಒಂದು ಟೋಲ್ ಗೇಟ್ನ ಹಣ ಉಳಿಯಿತು ಅಂತ. ಆದರೆ ನಿನ್ನೆ ಮೊನ್ನೆಯಿಂದ ಈ ಹೇಳಿಕೆ ನೋಡುವಾಗ ಬಹುಶಃ 2 ಜಿಲ್ಲೆಯ ಜನರ ಹೆದರಿಕೆ ಇಲ್ಲ ಜನಪ್ರತಿನಿಧಿಗಳಿಗೆ, ಜನರ ಬಗ್ಗೆ ಕಾಳಜಿ ಇಲ್ಲದಂತ ಸಂಸದರು ನಮ್ಮ ಜಿಲ್ಲೆಯಲ್ಲಿ, 2 ಉಭಯ ಜಿಲ್ಲೆಗಳಲ್ಲಿ ಇದ್ದಾರೆ ಅಂತ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೇವೆ. ಯಾಕೆಂತ ಹೇಳಿದರೆ, ಈಗಾಗಲೇ ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡಂಥ ಮುನೀರವರು ಹೇಳಿದರು, ಬಹುಶಃ ಇದು ಘೋರ ಅನ್ಯಾಯ. ಇದನ್ನು ನಾವು ಕೂಡ ಟ್ಯಾಕ್ಸ್ಮೆನ್ನವರು ಕೂಡ ಇದನ್ನು ದೊಡ್ಡ ಸ್ವರದಲ್ಲಿ ಇದನ್ನು ನಾವು ಖಂಡಿಸ್ತಾ ಇದ್ದೇವೆ. ಆದರೆ ಇನ್ನೊಂದು ದೊಡ್ಡ ಹೋರಾಟಕ್ಕೆ ಇವರು ಅನುವು ಮಾಡಿಕೊಟ್ಟಾಗೆ ಆಗಿದೆ ಅಂತ ನನ್ನ ಮಾತನ್ನು ಹೇಳ್ಬೋದು. ಮತ್ತೊಂದು ಚಳವಳಿಗೆ ಈ ನಿರ್ಧಾರ ಉಭಯ ಜಿಲ್ಲೆಗಳಿಗೆ ಇವರು ಹೋರಾಟಕ್ಕೆ ಕೈಬೀಸಿ ಕರೆದು ಈ ಒಂದು ಸಮಸ್ಯೆ ಮಾಡಿದಾಗಿದೆ. ಇದು ದಿನೇಶ್ ಹೆಗ್ಡೆ ಅವರೇ, ಏನು ಹೇಳ್ತೀರಿ? ಸುದೀರ್ಘ ಕಾಲ ಈ ಹೋರಾಟದ ಭಾಗಿಯಾಗಿದ್ರಿ. ಸುರತ್ಕಲ್ ಅಕ್ರಮ ಟೋಲ್ ಬಂದಾಗುತ್ತೆ ಅನ್ನುವಂಥ ಸನಿಯದಲ್ಲಿ ಈಗ ಬಂದಿರುವಂಥ ಏನು ಈ ವಿಲೀನದ ಪ್ರಕ್ರಿಯೆ ಮತ್ತು ಅವರು ಕೊಟ್ಟಿರುವಂಥ ಚಾರ್ಟ್ ಪೇಮೆಂಟ್. ನಮ್ಮ ಹೋರಾಟ ಏನಿತ್ತಂದ್ರೆ, ಈ ಹೋರಾಟದ ಮುಖ್ಯ ಉದ್ದೇಶ ಏನಿತ್ತು, ಒಂದು ನಾವು ಅಧ್ಯಯನ ಮಾಡಿದ ಪ್ರಕಾರ ಇದು ಕಾನೂನು ಬಾಹಿರ. ಯಾವ ರೀತಿ ಕಾನೂನು ಬಾಹಿರ ಅನ್ನೋದ್ರ ಬಗ್ಗೆ ನಾವು ಹೇಳಿದ್ದೇವೆ, ಸುಮಾರು ಬಾರಿ ಹೇಳಿದ್ದೇವೆ. 60 ಕಿಲೋಮೀಟರ್ ಅಂತರ ಬೇಕು ಅನ್ನೋದನ್ನು ನಾವು ಹೇಳಿದ್ದೇವೆ. ಈಗ ಯಾವ ಅಧಿಕಾರಿಗಳಿಗೆ ಗೊತ್ತಿಲ್ಲ ಅದನ್ನು ಮಾಡುವಾಗ 60 ಕಿಲೋಮೀಟರ್ ಅಂತರದಲ್ಲಿ ಇದೆ ಅನ್ನೋದನ್ನು. ಹಾಗಿದ್ದವರು ಮಾಡಿದ್ದನ್ನು ನಾವು ಒಕ್ಕೂರಿನಲ್ಲಿ ಸಂಘಟನಾತ್ಮಕ ವಿರೋಧಿಸಿದ್ದೇವೆ. ವಿರೋಧಿಸುವ ಉದ್ದೇಶ ಏನು? ಒಂದು ಜನಗಳಿಗೆ ತೊಂದರೆ ಆಗತ್ತೆ. ಒಂದು ವೇಳೆ 60 ಕಿಲೋಮೀಟರ್ ವ್ಯಾಪ್ತಿ ಅಂತರದಲ್ಲಿರುವಂತಹ ಟೋಲ್ಗಳೇ ಇರಬಾರದು ಅನ್ನೋ ಒಂದು ನಮ್ಮ ವಾದ, ಆ ಒಂದು ಬೇಡಿಕೆ. ಇನ್ನೊಂದು, ಆ ಅಂತರದಲ್ಲಿದ್ದಂಥ ಈಗ ಹೆಜಮಾಡಿ ಕೂಡ ಅದೇ ಅಂತರದಲ್ಲಿದೆ, ಅದು ಕೂಡ ಕಾನೂನು ಬಾಹಿರವೇ. ಸುರತ್ಕಲ್ಲನ್ನು ತೆಗೆಯುವಾಗ ಅದರ ಜೊತೆಗೆ ಕಾನೂನಾತ್ಮಕ ಸರಿಪಡಿಸುವಿಕೆ ಬೇಕಾಗುತ್ತೆ. ಮುನೀರವರು ಹೇಳಿದರು, ಈ ಒಂದು ಟೋಲನ್ನು ತೆಗೆಯುವಾಗ ಕನಿಷ್ಠ ಅವರಿಗೆ ತಾವು ಮಾಡಿದ ತಪ್ಪಿನ ಅರಿವಾಗಬೇಕಿತ್ತು. ಅರಿವು, ಆ ಶಬ್ದ ಬಹಳ ಸೂಕ್ಷ್ಮವಾಗಿದೆ. ಈಗ ಯಾವ ಒಂದು ಟೋಲನ್ನು ತೆಗೆಯುವಾಗ ಸುಮ್ಮನೆ ತೆಗಿಲಿಕ್ಕೆ ಆಗಲ್ಲ. ಅದು ಕಾನೂನಾತ್ಮಕವಾಗಿ ನೋಟಿಫಿಕೇಶನ್ ಮಾಡಿ ಹಾಕಿದಂತ ಒಂದು ಟೋಲನ್ನು ತೆಗೀಬೇಕಾದ್ರೆ ತಪ್ಪಾಗಿದೆ ಅಂತ ಹೇಳಿಕೊಂಡು ತೆಗೀಬೇಕು. ತಪ್ಪಾಗಿದ್ದನ್ನ ಇನ್ನೊಂದು ಕಡೆ ಜೋಡಣೆ ಮಾಡುವಾಗ ಅಲ್ಲೂ ಇನ್ನೊಂದು ತಪ್ಪು ಮಾಡುವಂಥದ್ದು, ಇದು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದಂಥ ನಡೆ. ಇವರು ಜನನಾಯಕರು ಆಗ್ಲಿಕ್ಕೆ ಅರ್ಹರಲ್ಲ. ಏನಿದು ಕಾಣುತ್ತಂದ್ರೆ, ಒಟ್ಟು ನೀವೇನೇ ಮಾಡಿ ನಮ್ಮಲ್ಲಿ ಧರ್ಮದ ಅಪೀಮು ಇದೆ, ಇಲೆಕ್ಷನ್ಗೆ ನಮಗೆ ಇದು ಅಗತ್ಯನೇ ಇಲ್ಲ ಅನ್ನೋ ರೀತಿಯಲ್ಲಿ ಅಹಂಕಾರ. ಮುಸ್ಲಿಂ ಅಲ್ಲಿ ತಕರಾರು ಎಬ್ಬಿಸಿದ್ರೆ ಸಾಕು. ಇದು ಈ ಕರಾವಳಿ ಜಿಲ್ಲೆಯಲ್ಲಿ ಇದು ಬಹಳ ಅಹಂಕಾರದ ನಡೆ. ನಾವು ದಿನೇಶ್ ಕುಂಪಲ್ ಹೇಳಿದಾಗೆ ನಮ್ಮ ಮನಸ್ಸಿನಲ್ಲಿ ಕೆಲವರೆಲ್ಲ ಹೇಳುವಾಗಿತ್ತು,
ಇವರಿಗೆ ಬಹುಶಃ ಗೊಂದಲ ಇರಬಹುದು, ಯಾವ ರೀತಿ ಈ ದರ ಪಟ್ಟಿಯನ್ನು ನಿಗದಿಪಡಿಸಬಹುದು. ಹಾಗೆ ಈ ಹಿಂದೆ ಒಮ್ಮೆ ಆ ಬಗ್ಗೆ ಒಂದು ಚರ್ಚೆಗಳಾಗಿತ್ತು. ದರ ಪಟ್ಟಿಯನ್ನು ಕಡಿಮೆ ಮಾಡಿಕೊಂಡು ಕೊಟ್ಟಿದ್ದಾರೆ ಹಿಂದೆ, ಭಾಳ 2018ರಲ್ಲಿ ಕಡಿಮೆ ಮಾಡಿಕೊಂಡು. ಸೊ ಈ ಬಾರಿ ಕನಿಷ್ಠ ಆಯಿತು, ಕನಿಷ್ಠ ಅವರಿಗೆ ಖರ್ಚು ವೆಚ್ಚಗಳ ನಿರ್ವಹಣಾ ವೆಚ್ಚ ಅಂತ ಏನು ಸೇರಿಸ್ಕೊಂಡು ಮಾಡಬಹುದು. ಈಗ 40 ರೂಪಾಯಿಯಲ್ಲಿಗೆ 50 ರೂಪಾಯಿ ಮಾಡ್ಬೋದು. ಈ ಒಂದು ಲೆಕ್ಕಾಚಾರಗಳಿದು ಬಹುಶಃ ಎಲ್ಲ ಜನಗರಲ್ಲಿ ಕೂಡ ಇರ್ಬೋದು. ಇದು ನೋಡಿದಾಗ ನೀವು ಏನೇ ಮಾಡಿ ನಮಗಿನ್ನು ಏನು ಕ್ಯಾರ್ ಇಲ್ಲ, ನಿಮಗೆ ಟೋಲಲ್ಲಿ ಹೋಗಬೇಕಾದದ್ದು ನಾವು ಮತ್ತೆ ನೋಡ್ತೀವಿ, ಟೋಲನ್ನು ನಾವು ತೆಗೆದಿದ್ದೇವೆ ಅಷ್ಟೇ. ಇಷ್ಟಕ್ಕೆ ನಿಲ್ಲಿಸಿದ್ದಾರೆ. ಕೇವಲ ಟೋಲ್ನ ಗೋಪುರವನ್ನು ಮಾತ್ರ ಈಗ ತೆಗೆದದ್ದು ಅಷ್ಟೇ, ಗೋಪುರವನ್ನು ತೆಗೆದಿದ್ದಾರೆ. ಇದು ಮುನೀರ್ ಅವರೇ, ಈಗ ಇಷ್ಟು ಸುದೀರ್ಘ ಕಾಲದಿಂದ ನೀವು ಒಂದು ಜನತಾ ಅಭಿಪ್ರಾಯವನ್ನು ರೂಪಿಸಿದವರು, ಜನತಾ ಅಭಿಪ್ರಾಯವನ್ನು ಎರಡೂ ಜಿಲ್ಲೆಯಲ್ಲಿ ಕೂಡ ಇದು ಯಾಕೆ ಅಕ್ರಮ, ಏನು ಅಕ್ರಮ ಅನ್ನೋದು. ಈಗ ಇವರು ಕೇವಲ ಗೋಪುರವನ್ನಷ್ಟೇ ತೆಗೆಯುವಂಥ ಕೆಲಸ ಮಾಡಿ ಏನು ಪ್ರತಿಕ್ರಿಯೆ ಕೊಟ್ಟರು, ಅಥವಾ ಏನು ಉತ್ತರ ಕೊಟ್ಟರು, ಅಥವಾ ಏನು ಸಾಧನೆ ಮಾಡಿದರು ಅಂತ? ಅಲ್ಲ, ಸಾಧನೆ ಇವತ್ತು ಜನ ಇದನ್ನು ಆಲೋಚನೆ ಮಾಡಬೇಕು. ಯಾಕೆ ಈ ರೀತಿಯ ತಪ್ಪುಗಳಾಗ್ತಾ ಇದೆ, ತಪ್ಪುಗಳ ಮೇಲೆ ತಪ್ಪು. ಇಡೀ ಜನಸಮೂಹ ಎದ್ದು ನಿಂತು ಇದು ತಪ್ಪು ಅಂತ ಹೇಳುವಾಗ, ಸರಿಪಡಿಸಿ ಅಂತ ಕೇಳುವಾಗ, ಸರಿಪಡಿಸ್ತೀವಿ ಅಂತ ಹೇಳಿ ಅದಕ್ಕೂ ಕೂಡ ತಿಂಗಳುಗಳ ಕಾಲ ನಮ್ಮನ್ನ ಒಂದು ರೀತಿಯಲ್ಲಿ ಆಟದ ವಸ್ತುಗಳ ರೀತಿಯಲ್ಲಿ ನಡೆಸ್ಕೊಂಡು ಕೊನೆಗೆ ಈ ರೀತಿಯಾದಂತ ಗಿಫ್ಟ್ ಅನ್ನ, ಒಂದು ಬಹುಮಾನವನ್ನ ಕೊಡ್ತಾರೆ ಅಂತಾದ್ರೆ ಜನ ಆಲೋಚನೆ ಮಾಡಬೇಕು. ನನಗೆ ಬಹಳ ವಿಚಿತ್ರ ಅಂತ ಅನಿಸ್ತಾ ಇರುವಂತದ್ದು ಅಂತ ನೀವು ಹೇಳ್ತೀರಿ. ಹೌದು, ಇದು ಜನರಿಗೆ ಕೊಟ್ಟಿರುವಂತ ಬಹಳ ದೊಡ್ಡ ಬಹುಮಾನ. 3 ದಶಕಗಳ ಕಾಲ ನಿಷ್ಠೆಯಿಂದ ಬಿಜೆಪಿಯನ್ನ ಬೆಂಬಲಿಸಿದ್ದಕ್ಕೆ ತುಳುನಾಡಿನ ಮಣ್ಣಿನ ಮಕ್ಕಳಿಗೆ ಕೊಟ್ಟಂತ ಬಹಳ ದೊಡ್ಡ ಬಹುಮಾನ ಇದು, ಉಡುಗೊರೆ. ಬಿಜೆಪಿಯವರು ಕೊಟ್ಟ ಉಡುಗೊರೆ ಅಂತ ಹೇಳಿಕ್ ಬಯಸ್ತೀನಿ. ನೋಡಿ, ನೀವು ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಈ ಪ್ರಕ್ರಿಯೆ 2018ರಲ್ಲಿ ಒಂದು ಸಲ ಇಂಥ ಪ್ರಕ್ರಿಯೆ ಆಗಿ ಕೊನೆಗೆ ನವಯುಗ್ನವರ ಒತ್ತಡದಿಂದಾಗಿ ಅದಲ್ಲಿಗೆ ನೆನಗುದಿಗೆ ಬಿತ್ತು. ಈ ಸರ್ತಿ ಕೂಡ ನಾವು ಅವಾಗ್ಲೂ ನಳಿನ್ ಕುಮಾರ್ ಕಟೀಲ್ ಹೇಳಿದ್ರು, ಮರ್ಜರ್ ಆದ್ರೆ ತೊಂದರೆ ಆಗ್ತದೆ, ಮರ್ಜರ್ ಯಾಕೆ ಮಾಡೋದು, ನಾನು ರದ್ದುಗೊಳಿಸ್ತೀನಿ ಅಂತ. ಆವಾಗ್ಲೂ 2018ರಲ್ಲೂ ಹೇಳಿದ್ದಾರೆ ಅವರು. ನನಗೆ ಮೀಡಿಯಾಗಳಲ್ಲಿ ಅದ್ರದ್ದು ಇದೆ, ಪೇಪರ್ ಕಟ್ಟಿಂಗ್ ಗಳು ಕೂಡ ಸಿಗ್ತವೆ. ಆವಾಗ್ಲೂ ಹೇಳಿದ್ರು. ಆಮೇಲೆ ಬೇರೆ ಹೇಳಿದ್ರು, 6 ಬಾರ್ ಒಳಗಡೆ ಆಗ್ತೀವಿ ಅಂತ ಹೇಳಿದ್ರು, ನಾವು ಇಲ್ಲಿಗೆ ಬ್ರಹ್ಮರಕುಟ್ಲು ಟೋಲ್ ಒಳಗಡೆ ಆಗ್ತೀವಿ ಅಂತ ಏನೇನೋ ಹೇಳಿದ್ರು. ಈಗ ಕೊನೆಗೆ ಮತ್ತೆ ಮರ್ಜರ್ಗೆ ಬಂದು ನಿಲ್ತು. ಈ ಪ್ರಕ್ರಿಯೆ, ಈ ಬಾರಿ ಈ ಟೋಲ್ ತೆರವಿಗೆ ಸಂಬಂಧಪಟ್ಟ ಪ್ರಕ್ರಿಯೆ ಆರಂಭ ಆಗಿರುವಂತದ್ದು ಫೆಬ್ರವರಿಯಲ್ಲಿ, ಈ ವರ್ಷ ಫೆಬ್ರವರಿಯಲ್ಲಿ. ಈಗ ಹೆಚ್ಚು ಕಮ್ಮಿ 8 ರಿಂದ 10 ತಿಂಗಳು ಈ ಪ್ರಕ್ರಿಯೆ ನಡೆದಿದೆ. ಈ ಪ್ರಕ್ರಿಯೆ ನಡುವೆ 10 ಪತ್ರ ವ್ಯವಹಾರಗಳು ಕೇಂದ್ರ ರಾಜ್ಯ ಸರ್ಕಾರಗಳ ಮಧ್ಯೆ, ಹೆದ್ದಾರಿ ಪ್ರಾಧಿಕಾರ, ಜಿಲ್ಲಾಡಳಿತದ ಮಧ್ಯೆ ನಡೆದಿದೆ. ಮತ್ತೆ ಈ ಕುರಿತು ಹೆದ್ದಾರಿ ಪ್ರಾಧಿಕಾರದ ಹಲವು ಸುತ್ತಿನ ಸಭೆಗಳು ಕೂಡ ಮಂಗಳೂರು, ಬೆಂಗಳೂರಿನಲ್ಲಿ ನಡೆದಿದೆ. 2022 ಅಕ್ಟೋಬರ್ನಲ್ಲಿ ಈ ಕೇಂದ್ರ ಸರ್ಕಾರದಿಂದ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಈ ದರ ಪರಿಷ್ಕರಣೆ ಮತ್ತು ಮರ್ಜರ್ನ ಪ್ರಸ್ತಾಪವನ್ನ ಕಳುಹಿಸಿದ್ದಾರೆ. ಅದನ್ನ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಹೆದ್ದಾರಿ ಪ್ರಾಧಿಕಾರದ ಸಭೆಯನ್ನ ಕರ್ನಾಟಕ ರಾಜ್ಯ ಸರ್ಕಾರ ನಡೆಸಿ ಅಕ್ಟೋಬರ್ 28ಕ್ಕೆ, ಈ ತಿಂಗಳು ಅಕ್ಟೋಬರ್ 28ಕ್ಕೆ ನಾವು ಧರಣಿ ಕೂತ ದಿವಸ ಅವತ್ತದಕ್ಕೆ ಅಪ್ರೂವಲ್ ಕೊಟ್ಟಿದ್ದಾರೆ. ಹಾಗಂತ ನಾವು ಹೇಳ್ತಾ ಇರೋದಲ್ಲ, ಮೊನ್ನೆ 11ನೇ ತಾರೀಕಿಗೆ ಬಿಡುಗಡೆಯಾದಂತ ಆದ್ಯಾದೇಶ ಅದನ್ನು ಹೇಳುತ್ತೆ. ಈ ದೀರ್ಘಾವಧಿಯಲ್ಲಿ ನಮ್ಮ 2 ಜಿಲ್ಲೆಯ 2 ಸಂಸದರುಗಳು, 13 ಶಾಸಕರುಗಳು ಏನ್ ಮಾಡ್ತಾ ಇದ್ರು? ಈ ಸರ್ಕಾರ ಮಟ್ಟದಲ್ಲಿ ನಡೆದಂತ ವ್ಯವಹಾರಗಳಿದು, ಗೊತ್ತಾಯ್ತಲ್ಲ. ಇದು ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಒಂದು, ಜಿಲ್ಲಾ ಮಟ್ಟದಲ್ಲಿ ಹೆದ್ದಾರಿ ಪ್ರಾಧಿಕಾರದ ಸಭೆಗಳು ನಡೆದಿದೆ. ಆವಾಗ ನಮ್ಮ MP ಏನ್ ಮಾಡಿದ್ರು, ನಮ್ಮ ಶಾಸಕರುಗಳು ಏನ್ ಮಾಡಿದ್ರು? ಈಗ ಅಕ್ಟೋಬರ್ 28ನೇ ತಾರೀಕಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಈ ದರ ಪಟ್ಟಿಗೆ ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಸಭೆ ನಡೆಸಿ ಅಪ್ರೂವಲ್ ಕೊಟ್ಟಿದೆ. ಅಧಿಕಾರಿಗಳ ಅದನ್ನ ಮಾಡ್ತಾ ಇದ್ದಾಗ ನಮ್ಮ ಭರತ್ ಶೆಟ್ಟಿ ಏನ್ ಮಾಡ್ತಾ ಇದ್ರು, ನಮ್ಮ ವೇದವ್ಯಾಸ ಕಾಮತ್ ಏನ್ ಮಾಡ್ತಾ ಇದ್ರು, ನಮ್ಮ ಲಾಲಾಜಿ ಮಂಡನ್ ಏನ್ ಮಾಡ್ತಾ ಇದ್ರು, ನಮ್ಮ ರಘುಪತಿ ಭಟ್ ಏನ್ ಮಾಡ್ತಾ ಇದ್ರು ಅನ್ನುವಂಥ ಪ್ರಶ್ನೆ ಇದೆಯಲ್ಲ. ಇವರನ್ನು ನಾವು ಯಾಕೆ ಆರಿಸಿ ಕಳಿಸಿದೀವಿ? ಇದೇನು ಗೌಪ್ಯವಾಗಿ ನಡೆದದ್ದಲ್ಲ. ಮೊನ್ನೆ ನಮ್ಮ ಶಾಸಕ ಭರತ್ ಶೆಟ್ಟಿ ಪತ್ರಿಕಾಗೋಷ್ಠಿ ಕರೆದು ಹೇಳ್ತಾರೆ, ನಾನು ಪ್ರಯತ್ನ ಮಾಡಿದ್ರಿಂದ ಇದಾಯ್ತು. ಈ ವರ್ಷ ಫೆಬ್ರವರಿ ತಿಂಗಳಲ್ಲಿ ನಾನು ಪ್ರಥಮ ಬಾರಿಗೆ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರಿಗೆ ಪತ್ರ ಬರೆದೆ, ಅಲ್ಲಿಂದ ಈ ಪ್ರಕ್ರಿಯೆ ಆರಂಭ ಆಯ್ತು. ಹೋರಾಟದಿಂದ ಇದು ವೇಗವೂ ಆಗ್ಲಿಲ್ಲ, ಇದು ನಿಧಾನವೂ ಆಗ್ಲಿಲ್ಲ, ನಮ್ಮ ಪ್ರಯತ್ನದಿಂದ ಈ ಪ್ರಕ್ರಿಯೆ ನಡೆಯಿತು ಅಂತ ಹೇಳಿದ್ರು ಒಂದು ಪತ್ರ ಬರೆದದ್ದಕ್ಕೆ. ಆಮೇಲೆ ಇಷ್ಟೆಲ್ಲ ನಡೀತಾ ಇದ್ದಾಗ ಅವ್ರು ಎಲ್ಲಿದ್ರು? ಅವರಿಗೆ ಗಮನಕ್ಕೆ ಬಂದಿಲ್ಲ ಅಂದ್ರೆ ಈ ಶಾಸಕರುಗಳು, ಈ ಸಂಸದರುಗಳು ಯಕ್ಷಗಾನದ ಪುಂಡು ವೇಷಗಳಿಗೆ ರೀತಿಯ ಪಾತ್ರಧಾರಿಗಳು ಮಾತ್ರವಾ, ಅಥವಾ ಇವರಿಗೆ ಏನಾದ್ರೂ ಕಥಾ ಪಾತ್ರಗಳಿದೆಯಾ ಅನ್ನುವಂಥದ್ದು ನಮ್ಗೆ ಇವತ್ತು ಅನುಮಾನ. ಎಂಥವ್ರನ್ನ ನೀವು ಆರಿಸಿ ಕಳಿಸಿದ್ದೀರಿ ಅನ್ನುವಂಥದ್ದಕ್ಕೆ ಈಗ ಇದು ಉತ್ತರ. ಅದರಿಂದ ಈ ಬಹಳ ಘೋರವಾದಂಥ ವೈಫಲ್ಯ ಇದೆಯಲ್ಲ ಈ ಜನಪ್ರತಿನಿಧಿ ಸಂಸದರುಗಳದ್ದು, ಇದು ಕ್ಷಮೆಗೆ ಅರ್ಹ ಅಲ್ಲ ಅಂತ ನಾನು ಹೇಳೋದು. ಈಗ ಅವರು ಅದಕ್ಕೆ ಉತ್ತರ ಕೊಡಬೇಕು.
ಈಗ ಇನ್ನೂ ಕೂಡ 5-6 ದಿನ ಟೈಮ್ ಇದೆ ಹೆಜಮಾಡಿಯಲ್ಲಿ ಇದನ್ನ ಸಂಗ್ರಹ ಆರಂಭ ಮಾಡ್ಲಿಕ್ಕೆ. ಡಿಸೆಂಬರ್ 1 ಅಂತ ಹೇಳಿದ್ದಾರೆ. ಡಿಸೆಂಬರ್ 1 ಅಂತ ಹೇಳಿದ್ದಾರೆ. ಡಿಸೆಂಬರ್ 1 ಅಂತ ಹೇಳಿರೋದ್ರೆ ಈ ಅವಧಿಯಲ್ಲಿ ಅದರಲ್ಲಿಯೂ ಕೂಡ ಅಲ್ಲಿ ಆ ಸರ್ಕ್ಯುಲರ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಆಗಬಹುದು ಅಂತ ಅವರು ಹೇಳ್ತಾರೆ. ಅವ್ರಿಗೆ ಗೊತ್ತಿದೆ ಈ ತಪ್ಪು, ಅದರಿಂದ ಗಲಾಟೆಗಳಾಗ್ತದೆ, ನೀವು ಅವರಿಗೆ ಭದ್ರತೆ ಕೊಡಿ ಅಂತ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗೆ ಸೂಚಿಸ್ತಾರೆ. ಮತ್ತೆ ಇನ್ನೂ ಕೂಡ ನಿಮ್ಗೆ ಅದು ಆಗ್ಲಿಲ್ಲ ಅಂದ್ರೆ, ಪೊಲೀಸ್ ಭದ್ರತೆ ಕೊಟ್ಟೂ ಕೂಡ ಜನಾಕ್ರೋಶವನ್ನು ತಣಿಸ್ಲಿಕ್ಕೆ ಆಗದೆ ಸಂಗ್ರಹ ಆಗ್ಲಿಲ್ಲ ಅಂದ್ರೆ ರಾಜ್ಯ ಸರ್ಕಾರ ನಷ್ಟವನ್ನು ಭರಿಸಬೇಕು ಅಂತ ಹೇಳ್ತಾನೆ. ಇಷ್ಟೆಲ್ಲ ಇರುವಾಗ ನಮ್ಮ MLA MP ಗಳಿಗೆ ಇದು ಅರ್ಥ ಆಗ್ಲಿಲ್ಲ. ಅವರು ಈ ವ್ಯವಹಾರಗಳ ಮಧ್ಯೆ ಅವರು ಮೂಗು ತೂರಿಸಲಿಲ್ಲ, ಮಧ್ಯಪ್ರವೇಶ ಮಾಡಲಿಲ್ಲ ಅಂದ್ರೆ ನಮ್ಮ ಈ ಸಂಸದೀಯ ಪ್ರಜಾಪ್ರಭುತ್ವಕ್ಕೆ ಅರ್ಥ ಏನು ಅಂತ ನಾನು ಕೇಳೋದು. ಎಸ್, ಈಗ ಜನಪ್ರತಿನಿಧಿಗಳು ಏನು ಮಾಡ್ತಾರೆ ಏನು ಮಾಡಿಲ್ಲ ಅಂತ ನೀವು ಕೇಳುವಂಥದ್ದು. ಈಗ ನಾವು ಈ ಹೋರಾಟದ ಒಟ್ಟು ಇತ್ತೀಚಿನ ಈ 2-3 ತಿಂಗಳ ಅವಧಿಯನ್ನೇ ನಾವು ಗಮನಿಸ್ತಾ ಬರುವಾಗ ಎಲ್ಲೂ ಕೂಡ ನಮ್ಮ 2 ಉಭಯ ಜಿಲ್ಲೆಯ ಜನಪ್ರತಿನಿಧಿಗಳು ಮಾತನಾಡಲಿಲ್ಲ. ಯಾವಾಗ ಈ 11ನೇ ತಾರೀಕಿನ ನೋಟಿಫಿಕೇಶನ್ 13ನೇ ತಾರೀಕು 14ನೇ ತಾರೀಕು ಬಹಿರಂಗವಾಯಿತು, ಆ ನಂತರ ಎಲ್ಲರೂ ತಾಮುಂದು ಅಂತ ಮಾತಾಡಿದ್ರು. ಆ ನಂತರ ಮತ್ತೆ ನೀವು ಧರಣಿಯನ್ನು ಮುಂದುವರಿಸಿದ್ರಿ. ಇಲ್ಲ, ಇದು ವಸ್ತು ಫಿಸಿಕಲಿ ಇದು ಇಲ್ಲಿಂದ ಬಂದಾಗಬೇಕು ಅಂತ. ಅಷ್ಟು ಗ್ಯಾಪ್ ಅಥವಾ ಅಷ್ಟು ದಿನಗಳಲ್ಲೂ ಕೂಡ ಜನಪ್ರತಿನಿಧಿಗಳು ಮಾತಾಡಲಿಲ್ಲ. ಈಗ ಯಾಕೆ ನೋಟಿಫಿಕೇಶನ್ ಬಂದ ನಂತರ ಕೂಡ ಬಂದಾಗುವುದಿಲ್ಲ ಅನ್ನೋದನ್ನು ಉತ್ತರ ಕೊಡಬೇಕಿತ್ತಲ್ಲ. ಅಂಥ ಪ್ರಯತ್ನವನ್ನು ಕೂಡ ಮಾಡೋದಿಲ್ಲ. ಈಗ ಬಂದಿರುವಂಥ ಏನು ಈ ದರಪಟ್ಟಿಯ ಬಗ್ಗೆ ಕೂಡ ಈಗ ನಿನ್ನೆ ಮಾಧ್ಯಮದಲ್ಲೆಲ್ಲ ಬಂದಿದೆ. ಇವತ್ತಿಗೆ ಕೂಡ ಯಾರು ಮಾತಾಡ್ತಾ ಇಲ್ಲ. ಸೊ ಇದೆಲ್ಲವನ್ನು ನೋಡುವಾಗ ಬಹುಶಃ ಈ ಏನು ಹೋರಾಟಗಾರರನ್ನು ಎದುರಾಕಿಕೊಳ್ಳಿಕ್ಕೆ ಅಥವಾ ಜನರಿಗೆ ಒಂದು ಸಮರ್ಥನೆಯನ್ನು ಕೊಡಲಿಕ್ಕೆ ಸಾಧ್ಯ ಅವರಿಂದ ಆಗ್ತಾ ಇಲ್ವೋ? ಈಗ ಏನಾದರೂ ಒಂದು ಸಮರ್ಥನೆ ಅನ್ನೋದನ್ನು ಕೊಡಬೇಕಲ್ವಾ? ಈಗ ರೇಟ್ ದುಪ್ಪಟ್ಟಾಯಿತು, ಯಜಮಾಡಿಯಲ್ಲಿ ರೇಟಿಗೆ ದುಪ್ಪಟ್ಟಾಯಿತು. ಇದು ದಿನೇಶ್ ಅವರೇ, ಈಗ ರೇಟ್ ದುಪ್ಪಟ್ಟಾದದ್ದು ಜನರು ಸ್ವಲ್ಪ ಆಲೋಚನೆ ಮಾಡಬೇಕು. ಯಾಕೆಂತ ಹೇಳಿದ್ರೆ ಈ ಹಿಂದೆ ಕೂಡ ಏನೂ ಒಂದು ವ್ಯವಸ್ಥೆ ಇಲ್ಲದ, ಇವತ್ತು ನಾಳೆ ತೆಗೆಯುವ ಒಂದು ಸ್ಥಿತಿಯಲ್ಲಿ ಅಥವಾ ಇವತ್ತು ನಾಳೆ ಬೀಳುವ ಸ್ಥಿತಿಯಲ್ಲಿ ಇರುವಂಥ ಟೋಲ್ಗೇಟ್, ಸುರತ್ಕಲ್ ಟೋಲ್ಗೇಟಿನ ಒಂದು ವ್ಯವಸ್ಥೆ, ಅದಕ್ಕೆ ಆ ಟೋಲ್ಗೇಟನ್ನು ಮತ್ತು ಇತರ ಟೋಲ್ಗೇಟ್ ನಮ್ಮ ಕೋಟದಲ್ಲಿರಲಿ, ಯಜಮಾಡಿಯಲ್ಲಿರಲಿ ಅಥವಾ ಸಾಸ್ತಾನದಲ್ಲಿರಲಿ, ಆ ಟೋಲ್ಗೇಟ್ ನೋಡುವಾಗ ಈ ಟೋಲ್ಗೇಟ್ ನೋಡುವಾಗ ಹೇಗಿದೆ ಅಂತ ಜನರಿಗೆ ಗೊತ್ತಿದೆ. ಆದರೆ ಈ ಟೋಲ್ಗೇಟಲ್ಲಿ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳು ಇಲ್ಲದೆ ಈಗಾಗಲೇ ರೇಟ್ ದುಪ್ಪಟ್ಟೆ ಇದ್ದದ್ದು, ರೇಟ್ ಜಾಸ್ತಿ ತೆಗೆದಿದ್ರು. ಉದಾಹರಣೆಗೆ 60 ರೂಪಾಯಿ ಇಲ್ಲಿಗೆ ಹೋಗುವಾಗ 60 ರೂಪಾಯಿ ಇದ್ರೆ ಬೇರೆ ಟೋಲ್ಗೇಟಲ್ಲಿ 40, ಹಿಂದೆ ಬರುವಾಗ ಅಲ್ಲಿ 25 ತೆಗೆದ್ರೆ ಇಲ್ಲಿ 40 ತೆಗಿತಾರೆ. 100 ರೂಪಾಯಿ ಆಯ್ತು. ಹೌದು, 90 ರೂಪಾಯಿ ಈ ತರ, 90 ರೂಪಾಯಿ ಇದ್ರೆ ಅಲ್ಲಿ 65, 75 ಈ ತರ ಒಂದೊಂದು ವೆಹಿಕಲ್ಗೆ ಬೇರೆ ಬೇರೆ ರೀತಿ ಇದು. ಮುಂಚೆ ಈ ರೀತಿ ಇದೆ, ಆದರೂ ಕೂಡ ಜನರು ಸಹಿಸಿಕೊಂಡಿದ್ದಾರೆ. ಇದು ಕೂಡ ಈಗ ಯಜಮಾಡಿ ಹೋಗ ಇದಕ್ಕಿಂತ ಜಾಸ್ತಿ, ಜಾಸ್ತಿ ತೆಗಿತಾ ಇದ್ದಾರೆ. ಆದ್ರೆ ಜನರು ಇನ್ನೂ ಕೂಡ ಅವರು ಅದರ ಬಗ್ಗೆ ಆಲೋಚನೆ ಮಾಡಿದ್ರು. ನಮ್ಮ ನಾಗರಿಕರು ಅದರ ಬಗ್ಗೆ ಆಲೋಚನೆ ಮಾಡಬೇಕು. ನನ್ನ ಹತ್ರ ನಮ್ಮ 2 ಉಭಯ ಜಿಲ್ಲೆಯ ಜನರ ಹತ್ರ ನನ್ನ ಒಂದು ವಿನಮ್ರ ವಿನಂತಿ. ಯಾಕಂತ ಹೇಳಿದ್ರೆ ಈ ಸುರತ್ಕಲ್ ಟೋಲ್ಗೇಟ್ ಎಲ್ಲರಿಗೂ ಗೊತ್ತಿರುವ ಹಾಗೆ ಅದಕ್ಕೆ ಆದ ಖರ್ಚೆಷ್ಟು, ಈಗ ಅವರು ಗಳಿಸಿದೆಷ್ಟು, ಎಷ್ಟು ಲಾಭ ಮಾಡಿಕೊಂಡಿದ್ದಾರೆ, ಇದೆಲ್ಲವೂ ಬಹಿರಂಗವಾಗಿದೆ. 1 to double ಅವರು ಪಡೆದುಕೊಂಡಾಗಿದೆ. ಆದರೂ ಕೂಡ ಈಗ ನಮ್ಮ ಹೋರಾಟಗಾರರು ಹೇಳಿದಾಗೆ ಈಗ ಉಳಿದದ್ದೇನು ಮೇಂಟೆನೆನ್ಸ್, ಒಂದು ವರ್ಷಕ್ಕೆ ಎಷ್ಟು ಮೇಂಟೆನೆನ್ಸ್ಗೆ ಹಣ ಬೇಕು ಆ ವಿಷಯವನ್ನು ಮಾತಾಡದೆ ಇವರು ಮೊದಲಿನ ವಿಷಯದಲ್ಲೇ ಇದ್ದಾರೆ. ಮೇಂಟೆನೆನ್ಸ್ಗೆ ಎಷ್ಟು 3 ಕೋಟಿಯನ್ನು ಬೇಕಾದದಷ್ಟು ದಿನಕ್ಕೆ ನಾವು ಲೆಕ್ಕ ಹಾಕಿದ್ರೆ ಒಂದು 80,000 ರೂಪಾಯಿ ಆಗಬಹುದು. ಈ 80,000 ರೂಪಾಯಿಗೆ ಬೇಕಾಗಿ ಅವರು 20 ಲಕ್ಷ ರೂಪಾಯಿ ದಿನಕ್ಕೆ ಕೊಳ್ಳೆ ಹೊಡಿತಿದ್ದಾರೆ. ಜನರು ಕೂಡ ಇನ್ನೂ ಕೂಡ ಮಾತಾಡೋದಿಲ್ಲ. ಇಲ್ಲಿ ಪಕ್ಷ ಸರ್ ಹೇಳಿದ್ರು, ದಿನೇಶ್ ಉಳ್ಳಿಪಾಡಿ ಸರ್ ಅವರು ಹೇಳಿದ್ರು, ಇಲ್ಲಿ ಇದು ಧರ್ಮಾಧಾರಿತವಾಗಿ ರಾಜಕೀಯ ನಡೆಯುವ ಹೊರತು ಜನಪರ ಕಾಳಜಿಯ ಮೇಲೆ ರಾಜಕೀಯ ಮಾಡುವವರು ಇಲ್ಲ. ಇಲ್ಲಿ ಖಂಡಿತವಾಗಿ ಜನರು ಆಲೋಚನೆ ಮಾಡಬೇಕು. ಈ ಓಟ್ ನಾನು ಪ್ರತಿ ಬಾರಿ ಹೇಳ್ತಿದ್ದೀನಿ, ಓಟ್ ನಿಮ್ಮ ಎಷ್ಟು ಅಭಿಮಾನ ಇದೆ ತೊಂದರೆ ಇಲ್ಲ, ಒಂದು 10 ಓಟು ಜಾಸ್ತಿ ಹಾಕಿ, ಇನ್ನು ಹುಟ್ಟುವವರ ಓಟು ಹಾಕಿ, ಇದ್ದವರ ಓಟು ತೆಗೀರಿ. ಈಗ ಬೇರೆ ವಿರೋಧ ಪಕ್ಷಕ್ಕೆ ಓಟು ಇದ್ದವರನ್ನೆಲ್ಲ ವೋಟರ್ ಲಿಸ್ಟ್ ಡಿಲೀಟ್ ಮಾಡ್ತಾ ಇದ್ದೀರಿ, ಅಂಥದ್ದೆಲ್ಲ ಮಾಡ್ತಾ ಇದ್ದೀರಿ. ಇನ್ನು 10 ಓಟು ಜಾಸ್ತಿ ಹಾಕಿ, ನಾವು ಅದರ ಬಗ್ಗೆ ಮಾತಾಡೋದಿಲ್ಲ. ಯಾಕೆ ಪ್ರಶ್ನೆ ಯಾಕೆ ಮಾಡೋದಿಲ್ಲ? ಅಷ್ಟು ಗುಲಾಮರಾಗಿ ಯಾಕೆ ನೀವು ವರ್ತಿಸ್ತಿದ್ದೀರಿ? ಒಂದು ಮತದಾನ ಕೊಟ್ಟ ಮೇಲೆ, ಒಂದು ಓಟು ಕೊಟ್ಟ ಮೇಲೆ ಅವ್ರ ಅಂಡರಲ್ಲೇ ಇರ್ಬೇಕಾ? ಒಂದು ಹಕ್ಕು, ನಮ್ಮ ಒಂದು ಹಕ್ಕನ್ನು ಕೇಳುವ ಒಂದು ಪ್ರಶ್ನೆ ಮಾಡಬಾರ್ದ? ಯಾಕೆ ಪ್ರಶ್ನೆ ಮಾಡುದು? ಅವರು ಓಟು ಕೊಟ್ರೆ ಪ್ರಶ್ನೆ ಮಾಡ್ಬೇಕಲ್ಲ ಜನರು.
ಒಂದು ಹೋರಾಟ ಮಾಡುವಾಗ ಒಂದು ಪಕ್ಷಕ್ಕೆ ಸೀಮಿತವಾಗಿ ನೋಡುವಂಥದ್ದು, ಮಾತಾಡುವಂಥದ್ದು, ಹೇಳಿಕೆ ಕೊಡುವಂಥದ್ದು, ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂಥದ್ದು, ಅದು ರಾಜಕೀಯವಾಗಿ ಒಂದು ನಾವೆಲ್ಲರೂ ಇಲ್ಲಿ ಹೋರಾಟ ಮಾಡೋದು ಪ್ರಶ್ನೆ ಮಾಡುವಂಥದ್ದು, ಅವರು ಮಾಡಿದ ಅನ್ಯಾಯವನ್ನು ನಾವು ಪ್ರಶ್ನೆ ಮಾಡುವಂಥದ್ದು. ಅವರಿಗೆ ಓಟ್ ಹಾಕಿದವರಲ್ಲಿ ನಾನು ಕೇಳುವಂಥದ್ದು, ನೀವು ಪ್ರಶ್ನೆ ಯಾಕೆ ಮಾಡ್ತಿಲ್ಲ? ಓಟ್ ನೀವು ಅವರಿಗೆ ಹಾಕ್ಬಿಟ್ಟು ನಾವು ಯಾವತ್ತೂ ಹೇಳಿಲ್ಲ, ಓಟ್ 10 ಜಾಸ್ತಿ ಹಾಕಿ, ಅದು ಪ್ರಶ್ನೆ ಮಾಡಿ. ಇನ್ನಾದ್ರೂ ಕೂಡ ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ, ಹಗಲುಗರಡೆ ಆಗ್ತಾ ಇದೆ. ಇದು ವಕೀಲ್ರೆ, KA-19 ಗಾಡಿಗೆ ಸುರತ್ಕಲ್ನಲ್ಲಿ ವಿನಾಯಿತಿ ಇತ್ತು. ಈಗ ಸುರತ್ಕಲ್ ಟೋಲ್ ರದ್ದಾಗುತ್ತೆ. ಯಜಮಾಡಿಗೆ ಹೋಗುವಾಗ KA-19 ಗಾಡಿಗಳಿಗೆ ವಿನಾಯಿತಿ ಇರುವುದಿಲ್ಲ. ಸೊ ಇದು ಮತ್ತೊಂದು ಬರೆ ಅಲ್ವಾ? ನೋಡಿ, ಕಾನೂನಿನಲ್ಲಿ ಕೇಳಿದ್ರೆ ಯಾವುದೇ ನಿಗದಿತವಾದಂಥ ಒಂದು ನೋಂದಣಿ ಸಂಖ್ಯೆಗೆ ಎಕ್ಸಂಪ್ಷನ್ ಇಲ್ಲ. ಈಗ ನೀವು ದೇಶದಾದ್ಯಂತ ಕೇಳಿ, ಎಲ್ಲಾದ್ರೂ ಕೂಡ ಯಾವುದೇ ಪರ್ಟಿಕ್ಯುಲರ್ ನೋಂದಾಯಿತ ವಾಹನಕ್ಕೆ ವಿನಾಯಿತಿ ಇದೆಯಾ? ಎಲ್ಲೂ ಇಲ್ಲ. ಹಾಗೆ ಸುರತ್ಕಲ್ ಯಾಕೆ ಬಂತು ಅಂತ ಹೇಳಿದ್ರೆ, ಇಲ್ಲಿರುವಂತಹ ಸಂಘಟನಾತ್ಮಕ ಹೋರಾಟ, ಸಂಘಟನಾತ್ಮಕ ಲೀಡರ್ಶಿಪ್, ಈ ಹೋರಾಟಕ್ಕೆ ಹೆದರಿ ಆಗಿನ ಸರ್ಕಾರ, ಶಾಸಕರು, ನಾನು ಈಗಿನ ಅಂತ ಹೇಳ್ತಾ ಇಲ್ಲ, ಆಗಿನ ಸರ್ಕಾರ ಮತ್ತು ಶಾಸಕರು ಹೆದರಿ ಇದೊಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸ್ಥಳೀಯ ಮಟ್ಟದ ಅರೇಂಜ್ಮೆಂಟ್ ಇದು. ಹೌದು, ಜಿಲ್ಲಾಧಿಕಾರಿಗಳ ಜೊತೆಗೆ ಮಾತಾಡಿಕೊಂಡು ಲಿಖಿತವಾಗಿರಲ್ಲ, ಲಿಖಿತವಾಗಿ ಅಲ್ಲ. ಇಲ್ಲಿ ಕಾನೂನು ಸುವ್ಯವಸ್ಥೆ ಸ್ವಲ್ಪ ತೊಂದರೆ ಆಗುತ್ತೆ. ಯಾಕೆ ಹೆದರಿದೆ? ಈಗ ಕೇಂದ್ರ ಸರ್ಕಾರ ಯಾಕೆ ಒಪ್ಕೊಳ್ಬೇಕಿದ್ದನ್ನು, ಅಥವಾ ಇವ್ರು ಯಾಕೆ ಒಪ್ಕೊಂಡ್ರು ಅಂದ್ರೆ ಇದು ಕಾನೂನು ಬಾಹಿರ ಅಂತ ಅವ್ರಿಗೆ ಗೊತ್ತಿದೆ. ಇಲ್ಲ ಅಂದ್ರೆ ಕಾನೂನಲ್ಲಿ ಇಲ್ಲ, ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಇದನ್ನು KA-19 ಅದಕ್ಕೆ ನಮ್ಗೆ ಈಗ ಮುಂಚೆ ಫ್ರೀ ಇತ್ತು, ಈಗ ಫ್ರೀ ಇಲ್ಲ ಅಂತ ಭಯ ಹೇಳುವವರು ಮೊದಲು ಇದನ್ನು ಯಾರ ಕಾರಣದಿಂದ ಇಷ್ಟವರೆಗೆ ನೀವು ಬೆನಿಫಿಟ್ ತಗೊಂಡಿದ್ದೀರಿ ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಹೋರಾಟದ ಹಿನ್ನೆಲೆ. ಇನ್ನೊಂದು ವಿಚಾರ ಏನಂದ್ರೆ, ಮುನಿರಾಗಲೇ ಹೇಳಿದರು ಶಾಸಕರು ಏನು ಮಾಡಿದ್ರು ಅಂತ. ಈಗ ಈ ಒಂದು ದರವನ್ನು ನಿಗದಿಪಡಿಸಬೇಕಾದ್ರೆ ಇಲ್ಲಿ ಲೋಕಲ್ ಲೆವೆಲಲ್ಲಿ ಮೀಟಿಂಗ್ ಆಗಬೇಕು. ಆ ಪ್ರಸ್ತಾವನೆಯನ್ನ ಸರ್ಕಾರ, ರಾಜ್ಯ ಸರ್ಕಾರಕ್ಕೆ ಕಳಿಸ್ತಾರೆ. ಲೋಕೋಪಯೋಗಿ ಇಲಾಖೆಯ ಯಾರು ಕಾರ್ಯದರ್ಶಿ ಹೇಳಿದ್ದಾರೆ, ಅವರು ಮೀಟಿಂಗ್ ಮಾಡಬೇಕು, ಅವರು ಈ ದರ ಪಟ್ಟಿಯನ್ನು ಒಪ್ಕೊಳ್ಬೇಕು, ಅದನ್ನು ಕೇಂದ್ರಕ್ಕೆ ಕಳಿಸಬೇಕು. ಇಷ್ಟು ಪ್ರಾಸೆಸ್ ಇದೆ. ಹಿಂದೆ ನಮ್ಮ ಕುಮಾರಸ್ವಾಮಿ ಸರ್ಕಾರ ಮತ್ತು ಸಿದ್ದರಾಮಯ್ಯ ಸರ್ಕಾರ ಇರುವಾಗ ಈ ಯಾವ ಪ್ರೋಸೆಸ್ಗಳ ಬಗ್ಗೆ ಕೂಡ ಸಂಸದರು ಮಾತನಾಡಲಿಲ್ಲ. ಅವರು ಮೊನ್ನೆಯಿಂದ ಬಂದ್ ಮಾಡ್ತಾ ಇಲ್ಲ ಅಂತ ಹೇಳುವಾಗ ಅವ್ರು ಇಷ್ಟೇ ಹೇಳ್ತಾ ಇದ್ದದ್ದು, ಏನೋ ಅದು ಹೆದ್ದಾರಿ ಇಲಾಖೆ ಬೆಂಗಳೂರಿನ ಅಧಿಕಾರಿಗಳು ಬರ್ಲಿಕ್ಕೆ ಉಂಟು, ಬ್ಯಾಂಕರ್ಸ್ ಬರ್ಲಿಕ್ಕೆ ಉಂಟು, ಹಾಗಾಗಿ ನಮಗೆ ಸಮಯ ಬೇಕು. ಯಾರು ಇಲ್ಲ ಇಲ್ಲಿ. ಏನಂದ್ರೆ ಕೇವಲ ನಮ್ಮ ಮುಖ್ಯ ಕಾರ್ಯದರ್ಶಿ ಯಾರಿದ್ದಾರೆ ಸರ್ಕಾರದ್ದು, ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಡೆಯಬೇಕಾಗತ್ತೆ. ಆ ಸಭೆ ನಡೆದು ಇದರಿಂದ ಜನರಿಗೆ ತೊಂದರೆ ಆಗತ್ತಾ, ಜನರು ಇದಕ್ಕೆ ಕೊಡ್ಲಿಕ್ಕೆ ಬಾಧ್ಯರೋ ಅನ್ನೋ ಚರ್ಚೆ ಆಗಬೇಕು. ಹಿಂದೆ ನಡೆದಂಥ ಚರ್ಚೆ ಒಂದು ಸಣ್ಣ ಪುಟ್ಟ ಇದು ಮಾಡ್ತಾರೆ. ಏನಂದ್ರೆ ಏನು ಹೇಳ್ತಾರಂದ್ರೆ, ಹಿಂದೆ ಮರ್ಜರ್ ಮಾಡಲಿಕ್ಕೆ ನಿರ್ಧಾರವನ್ನು ತಗೊಂಡಿದ್ದೇವೆ ಒಂದು ಶಬ್ದ ಹೇಳ್ತಾರೆ. ನಿರ್ಧಾರ ತಗೊಂಡಾಗ ಯಾವ ರೀತಿ ಅದನ್ನು ದರ ಪಟ್ಟಿ ನಿರ್ಧರಿಸಬೇಕು. ಈಗ ಎಷ್ಟಿತ್ತೋ ಅಷ್ಟೇ ಹಣ ಆಗಲೂ ಇತ್ತು. 40-60 ಏನಿದೆಯಲ್ಲ, ಆಗ ಏನು ಮಾಡ್ತಾರಂದ್ರೆ, ಆ ದರ ಪಟ್ಟಿ ನಾನು ನಿನ್ನೆ ಫೇಸ್ಬುಕ್ಕಲ್ಲಿ ಕೂಡ ಹಾಕಿದ್ದೇನೆ. ಇಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಇದೆ. ಆ ಸಂದರ್ಭದಲ್ಲಿ ಸರ್ಕಾರ ಒಂದು 85 ಅಲ್ಲಿ ಎಲ್ಲಿ ಹೆಜಮಾಡಿಗೆ 1 ವೇಗೆ 85, 2 ವೇಗೆ 120. ಈಗ ಎಷ್ಟಾಯ್ತು? ಈಗ 155 ಆಗಿದೆ. ಹೌದು, 155. ಹೌದು. ಇದರ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ ಸರ್ಕಾರ ಈ ವಿಚಾರದ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ, ಪ್ರಸ್ತಾವಿಸಿರುವ ಟೋಲ್ ಪ್ಲಾಜಾಗಳ ದರಗಳು ಹೆಚ್ಚಾಗಿದ್ದು ಅದುವೇ ಜಾಸ್ತಿ ಆಗಿದೆ. ಇದು ಕುಮಾರಸ್ವಾಮಿ ಸರ್ಕಾರ ಇರುವಾಗ ಹೇಳಿದಂತ ಮೀಟಿಂಗ್ ನಲ್ಲಿ ಹೆಚ್ಚಾಗಿದ್ದು ಅವುಗಳನ್ನು ಸೂಕ್ತ ರೀತಿಯಲ್ಲಿ ರಾಷನಲೈಸ್ ಮಾಡಲು ಸಭೆ ತೀರ್ಮಾನಿಸಿ ಸೂಕ್ತ ರೀತಿಯಲ್ಲಿ ಬದಲಾವಣೆ ಮಾಡಬೇಕು. ಯಾವುದು ಮೇಂಟೆನೆನ್ಸ್ ಅಥವಾ ಬೇರೆ ರೀತಿಯನ್ನು ಹೊಂದಾಣಿಕೆ ಮಾಡ್ಲಿಕ್ಕಾಗತ್ತಾ? ಇದು ಜನಗಳಿಗೆ ಆಗುವುದಿಲ್ಲ, ಜನ ಸಹಿಸುವುದಿಲ್ಲ, ಜನರ ಮೇಲೆ ಹೊರೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿಕೊಂಡು ಆಗಿನ ಸರ್ಕಾರ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದು. ಈಗ ಬರಬೇಕು ನಮ್ಮ ಸಂಸದರು, ಶಾಸಕರು, ನಾವು ಮಾಡಿದ್ದೇವೆ, ನಾವು ಸ್ಪೀಡ್ ಅಪ್ ಮಾಡಿದ್ದೇವೆ, ನಾವು ಅದರ ಹಿಂದೆ ಇದ್ದೇವೆ ಅಂತ ಹೇಳ್ತಾರಲ್ವಾ, ಈ ಒಂದು ದಾಖಲೆನೇ ಇಟ್ಟು ನಾವು ಅವರನ್ನು ಪ್ರಶ್ನೆ ಮಾಡ್ಲಿಕ್ಕಿದೆ, ಅವರು ನಮ್ಮ ಎದುರು ಚರ್ಚೆಗೆ ಬರಬೇಕು.
ಎಸ್, ನೀವು ಹೇಳುವಂಥದ್ದು ಈ ಹಿಂದೆ ಕುಮಾರಸ್ವಾಮಿ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಟೋಲ್ ಪ್ಲಾಜಾದ ದರ ನಿಗದಿ ಆಗಿದ್ದಾಗ ಅಲ್ಲಿ ಸಭೆಯಲ್ಲಿ ಅಲ್ಲಿ ಆಕ್ಷೇಪ ಬರುತ್ತೆ ಮತ್ತೆ ಅದನ್ನು ಅವರಲ್ಲಿ ನಮೂದಿಸಿದ್ದಾರೆ ಇಲ್ಲಿ ಇದೆ ದರ ಜಾಸ್ತಿ ಆಗಿದೆ ಅಂತ. ಸೊ ಹಾಗಿದ್ರೆ ಈಗ ಸ್ಪಷ್ಟವಾದ ಅವಕಾಶ ಇದೆ 120 ಜಾಸ್ತಿ ಇದೆ ಅಂತ ಹೇಳಿದಾಗ ಈಗ 155 ಆವಾಗ 85 ರೂಪಾಯಿ ಈಗ 100 ಮಾಡಿದ್ದಾರೆ. ಆವಾಗ 85 ಅಂತ ದರ ನಿಗದಿ ಮಾಡಿ ಕಳುಹಿಸಿದ್ದು ಯಾರು? ಹೆದ್ದಾರಿ ಪ್ರಾಧಿಕಾರದವರು ಒಂದು ಕಡೆಗೆ. ಈಗಲೂ ಒಂದು ಭಾಗಕ್ಕೆ ಈಗ 100 ರೂಪಾಯಿ ಮಾಡಿದ್ದಾರೆ. ಹಾಗೆ 85 ಅಂತ ಮಾಡಿ ಹೆದ್ದಾರಿ ಪ್ರಾಧಿಕಾರದವರು ರಾಜ್ಯ ಸರ್ಕಾರಕ್ಕೆ ಕಳಿಸಿದ್ದು. ರಾಜ್ಯ ಸರ್ಕಾರ ಅದನ್ನ ಹೆದ್ದಾರಿ ಪ್ರಾಧಿಕಾರದ ಸಭೆಯನ್ನ ಕರ್ನಾಟಕದಲ್ಲಿ ನಡೆಸಿ ಅದಕ್ಕೆ ಒಪ್ಪಿಗೆ ಕೊಡುವುದಿಲ್ಲ, ಅದು ಜಾಸ್ತಿ ಆಯ್ತು ಅಂತ ಹೇಳಿ ಅದನ್ನ ಕಡಿಮೆ ಮಾಡಿಸಿ ವಾಪಸ್ ಕಳಿಸ್ತಾರೆ. ಕಡಿಮೆ ಮಾಡಿಸಿ ಅದಕ್ಕೆ ಅವರಿಂದ ಒಪ್ಪಿಗೆ ಪಡೆದು ವಾಪಸ್ ಕಳಿಸ್ತಾರೆ. ಅದರಲ್ಲಿ ಮತ್ತು ಇನ್ನು ಕೃಷಿ ವಾಹನಗಳಿಗೆಲ್ಲ ಪ್ರಯಾಣಗಳೆಲ್ಲ ಇಡಿಸಿದ್ದಾರೆ. ಮುನೀರ್ ಅವರೇ, ಈಗ ಅಲ್ಲಿರುವಂಥ ಸಾಕ್ಷಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ನೀವು ಇವತ್ತಿಗೆ ಕೂಡ ಈಗ ಕೂಡ ನಮ್ಮ MLAಗಳು ಸಂಸದರುಗಳು ಒತ್ತಾಯ ಮಾಡಿದರೆ, ಆಗ್ರಹ ಮಾಡಿದರೆ, ಮನಸ್ಸು ಮಾಡಿದರೆ ಈ ಪ್ರಸ್ತಾವಿತ ದರವನ್ನು ಕಡಿಮೆ ಮಾಡಬಹುದು. 24 ಗಂಟೆಯಲ್ಲಿ ಮಾಡಬಹುದು. 24 ಗಂಟೆಯಲ್ಲಿ ಮಾಡಬಹುದು. ಈಗೇನು ಅದನ್ನು ನೀವು ಸರ್ಕ್ಯುಲರ್ ಒಂದು ಹೊರಡಿಸಿದಿರಿ, ಅದನ್ನ ತಡೆ ಹಿಡಿಯಿರಿ ಅಂತ ಹೇಳಿ ಇನ್ನೊಂದು ಮೀಟಿಂಗ್ ಅನ್ನ ಹೆದ್ದಾರಿ ಪ್ರಾಧಿಕಾರದ ಸಭೆಯನ್ನ PWD ಮಿನಿಸ್ಟರ್ ಇಲ್ಲಿ ಕರ್ನಾಟಕದಲ್ಲಿ ಒಂದು ಸಭೆ ನಡೆಸಿದ್ರೆ ಈ ಎಲ್ಲಾ ಪ್ರಶ್ನೆಗಳನ್ನು ಇತ್ಯರ್ಥ ಮಾಡಿಸ್ಲಿಕ್ಕೆ ಆಗ್ತದೆ. ಈಗ 24 ಗಂಟೆ ಒಳಗೆ ಈಗಿರುವಂತಹ ಸರ್ಕ್ಯುಲರ್ಗೆ ತಡೆ ತರಿಸುವಂತ ಅಧಿಕಾರ ಇವರಿಗೆ ಇದೆ ರಾಜ್ಯ ಸರ್ಕಾರಕ್ಕೆ ಹೇಳಿ. ಯಾಕೆಂದ್ರೆ ಅಲ್ಲೇ ಹೇಳಿದ್ದಾರೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಅಲ್ಲಿ ಆಗುವ ಸಾಧ್ಯತೆ ಇದೆ ಅಂತ. ಅದನ್ನೇ ಇಟ್ಕೊಂಡು ಇವರಿಗೆ ಮಾಡಿಸ್ಲಿಕ್ಕೆ ಸಾಧ್ಯ ಇದೆ. ಆದ್ರೆ ಏನ್ ಮಾಡೋದು? ಒಬ್ಬ ಕೂಡ ಕಾಣಿಸ್ತಾ ಇಲ್ವೇ? ಈ 12 ಶಾಸಕರಲ್ಲಿ ಒಬ್ರು ಕೂಡ ಕಾಣಿಸ್ತಾ ಇಲ್ವೇ? ನಾವೇನ್ ಮಾಡೋಣ? ಒಬ್ಬರು ಕೂಡ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಯಾವ ಏನು MLAಗಳದ್ದು ಪ್ರತಿಕ್ರಿಯೆ ಮಾಧ್ಯಮದಲ್ಲಿ ಬಂದಿಲ್ಲ. ಇವತ್ತು ಅಲ್ಲಿ ನೋಡಿದ್ರೆ ಎದೆಮಾಡಿಯಲ್ಲಿ ಇವತ್ತೇ ಟೋಲ್ ಕಟ್ ಆಗ್ತಾ ಇದೆ ಅಂತ ದೂರುಗಳು ಬರ್ತಾ ಇದೆ. ಎದೆಮಾಡಿಯಲ್ಲಿ ನೋಡಿ, ನಿಮ್ಮದ್ರಲ್ಲೇ ಒಂದು ವಿಡಿಯೋ ನೋಡಿದೆ ನಾನೀಗ. ಅಲ್ಲಿ ಇವತ್ತೇ ಇಲ್ಲಿ ಕಟ್ ಆಗ್ತಾ ಇದೆ, ಅಲ್ಲಿ ಕೂಡ ಕಟ್ ಆಗಿದೆ. ಅಲ್ಲಿ 100 ರೂಪಾಯಿ ಅಲ್ಲಿ ಕಟ್ ಆಗಿದೆ ಅಂತ ಹೇಳಿ ಗಲಾಟೆ ಮಾಡ್ತಾ ಇದ್ದಾರೆ ಪ್ರಯಾಣಿಕರು. ನೋಡಿ, ಇಲ್ಲಿ ಬಂದ್ ಮಾಡಬೇಕು ಅಂತ ಹೇಳಿದ ಆದೇಶ ಜಾರಿ ಆಗ್ತಾ ಇಲ್ಲ. ಅಲ್ಲಿ 1 ತಾರೀಕಿನಿಂದ ಈ ದರ ಹಾಕ್ಬೇಕು ಅಂತ ಹೇಳ್ತಾ ಇರೋದು. ಇವತ್ತೇ ಕೆಲವು ವಾಹನಗಳಲ್ಲಿ ಕಟ್ ಆಗಿದೆ ಅಂತ ಅಲ್ಲಿ ಗಲಾಟೆ ನಡೀತಾ ಇದೆ. ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಬ್ರು ಕಾಣ್ತಾ ಇಲ್ವೇ ಶಾಸಕರುಗಳು? ನಾಳೆ ಯಾವ್ದಾದ್ರು ಒಂದು ಸಣ್ಣ ಒಂದು ಹಿಂದೂ ಮುಸ್ಲಿಂ ಪ್ರಶ್ನೆ ನಡೀಲಿ, ಇವರು ಎಲ್ಲಿಂದ ಬೇಕಾದ್ರೆ ಎತ್ಕೊಂಡ್ ಬರ್ತಾರೆ, ದನ ಸಾಗಾಟ ಮಾಡ್ಲಿ ಓಡಿ ಬರ್ತಾರೆ. ಇದು ನಾವು ಬಹಳ ಗಂಭೀರವಾಗಿ ಎತ್ತಬೇಕಾದ ವಿಷಯ. ಯಾಕೆ ದುಡ್ಡು ಸುಮ್ಮನೆ ಬರೋದಿಲ್ಲ. ಈಗ ಬಹಳ ಕಷ್ಟದಲ್ಲಿದ್ದಾರೆ ಜನ, ಕಷ್ಟದಲ್ಲಿದ್ದಾರೆ ಬಹಳ ಜನ. ಅವ್ರ ಪೆಟ್ರೋಲು ಡೀಸೆಲ್ ಹಾಕೋದೇ ಕಷ್ಟ. ಅದರ ಜೊತೆಯಲ್ಲಿ ಇಂಥ ಲೂಟಿಯನ್ನ ಮಾಡಿ ಜನರ ಹೊಟ್ಟೆಗೆ ಹೊಡೆಯುವಂಥದ್ದು ಇದೆಯಲ್ಲ, ಅವರ ಮಕ್ಕಳು ಅವರ ಕುಟುಂಬದವರು ತಿನ್ಬೇಕಾದಂತಹದ್ದನ್ನು ನೀವು ಅಕ್ರಮವಾಗಿ ಕಿತ್ಕೊಳ್ಳೋದಿದೆಯಲ್ಲ, ಇದು ಎಷ್ಟು ಸರಿ? ಇದನ್ನು ನಾವು ಎಷ್ಟು ಸಹಿಸಬೇಕು? ಒಂದು ಚರ್ಚೆ ಇಲ್ಲದೆ ಇದನ್ನೆಲ್ಲ ಮಾಡುವಂತಹದ್ದು. ಒಬ್ಬ MLA MP ಮಿನಿಸ್ಟ್ರಲ್ಲಿ ಕೂತಿಲ್ಲ ಅಂದ್ರೆ ಇದು. ಮುನೀರ್ ಅವರೇ, ಈಗ ಮೊನ್ನೆ ದಿವಸ ಹೋರಾಟ ಸಮಿತಿಯವರು ತಾವೆಲ್ಲ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿದ್ರಿ. ಜಿಲ್ಲಾಧಿಕಾರಿಗಳು ನೋಟಿಫಿಕೇಶನ್ ಬಂದು ಇಷ್ಟು ದಿವಸ ಆಯಿತು, ಸುರತ್ಕಲ್ ಟೋಲ್ ಗೇಟ್ ಬಂದಾಗುತ್ತೆ ಅಂತ, ಬಟ್ ಏನು ಪ್ರಕ್ರಿಯೆಗಳಾಗಿದೆ ಅಂತ ಅನ್ನೋದನ್ನು ಆ ವಿಚಾರವಾಗಿ ತಾವು ಭೇಟಿ ಮಾಡಿದ್ರಿ. ಆವತ್ತು ಅಲ್ಲೇನಾದರೂ ದರಗಳ ಬಗ್ಗೆ ಏನಾದರೂ ನಿಮ್ಮಲ್ಲಿ ಜಿಲ್ಲಾಧಿಕಾರಿಗಳು ಮಾತಾಡಿದರೋ ಅಥವಾ ಏನಾಯಿತು? ಇಲ್ಲ, ನಾವು ಹೋಗಿಲ್ಲ, ಹೋರಾಟ ಸಮಿತಿಯವರು ಹೋಗಿಲ್ಲ. ನಮ್ಮ ದಕ್ಷಿಣ ಜಿಲ್ಲೆಯ ಜಾತ್ಯತೀತ ರಾಜಕೀಯ ಪಕ್ಷಗಳು ಮತ್ತು ರೈತ ದಲಿತ ಸಂಘಟನೆಗಳ ಪ್ರತಿನಿಧಿಗಳು ಹೋಗಿದ್ರು, ನಮ್ಮ ಪರವಾಗಿ ಅವರು ಹೋಗಿದ್ರು. ಆವಾಗ DCI ದರದ ಬಗ್ಗೆ ಏನು ಮಾತಾಡಿಲ್ಲ. ಅವರು ಇನ್ನೊಂದು 2-3 ದಿನಗಳಲ್ಲಿ ಇದು ಮುಚ್ಚುತ್ತದೆ, ಅಂತಿಮ ಆದೇಶ ಬರ್ತದೆ ಅಂತ ಹೇಳಿದ್ರು. ಗೊತ್ತಾಯ್ತಲ್ಲ? ಆದ್ರೆ ಈಗ ಅಂತಿಮ ಆದೇಶ ಬಂದಿರುವಂತಹದ್ದು ಎಜಮಾಡಿಯಲ್ಲಿ ದರ ದುಪ್ಪಟ್ಟು ಅಲ್ಲ, 1.5 ಪಟ್ಟು, 150% ಏರಿಕೆ ಮಾಡಿ, 40 ಇದ್ದದ್ದು 100 ಅಂದ್ರೆ 150% ಏರಿಕೆ ಮಾಡಿ ಅಲ್ಲಿ ಅವರಿಗೆ ಕೊಟ್ಟಿರುವಂತಹ ಸರ್ಕ್ಯುಲರ್. ನಮ್ಮ ಸುರತ್ಕಲ್ ಟೋಲ್ ಗೇಟ್ ನ ಕಥೆ ಏನು ಅಂತ ಇನ್ನೂ ಹೇಳಿಲ್ಲ. ಇಲ್ಲಿ ಯಾವಾಗ ಮುಚ್ಚತ್ತೆ ಅಂತ ಇನ್ನೂ ಹೇಳಿಲ್ಲ. ಇವತ್ತು ಮುಚ್ತಾರ, ನಾಳೆ ಮುಚ್ತಾರ, ಅಥವಾ 1ನೇ ತಾರೀಕಿಗೆ ಅದು ಮುಚ್ಚೋದ, ಅಥವಾ ಅಲ್ಲಿ ಎಲ್ಲವೂ ಕೂಡ ಸೆಟ್ಲ್ ಆದ್ಮೇಲೆ ಇದನ್ನು ಮುಚ್ಚೋದು, ಯಾವುದೊಂದು ಶಬ್ದ ಕೂಡ ಇಲ್ಲ. ಇಂತಹ ಒಂದು ಸ್ಥಿತಿ, ಒಂದು ರೀತಿಯಲ್ಲಿ ಇದೊಂದು ಅರಾಜಕ ವ್ಯವಸ್ಥೆ ಅನ್ನೋ ರೀತಿಯಲ್ಲಿದೆ. ಇಲ್ಲಿ ಒಂದು ಜನತಾ ಪ್ರಾತಿನಿಧ್ಯವೇ ಇಲ್ಲ ಅನ್ನೋ ರೀತಿಯಲ್ಲಿದೆ. ಅಧಿಕಾರಿಗಳು ಮಾಡಿದ್ದೇ ಆಟ, ಅವ್ರ ಮೇಲ್ಗಡೆಯಿಂದ ಏನೋ ಬರ್ತದೆ, ಇಲ್ಲಿರುವಂತ ಅಧಿಕಾರಿಗಳು ಏನೋ ಅದನ್ನ ಮುನ್ನಡೆಸ್ತಾರೆ ಅನ್ನೋ ರೀತಿಯಲ್ಲಿದೆ. ಒಂದು ಜಿಲ್ಲಾ ಉಸ್ತುವಾರಿ ಸಚಿವರು, 2 ಜಿಲ್ಲೆಗಳಿಗೆ ಉಸ್ತುವಾರಿ ಸಚಿವರುಗಳಿದಾರಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಗೆ ಕಾರ್ಕಳದ ಹೀರೋ ಸುನಿಲ್ ಕುಮಾರ್ ಇದ್ದಾರೆ, ಬಹಳ ವೀರ ಅವರು. ಮತ್ತೆ ಉಡುಪಿಗೆ ಯಾರು ಅಂಗಾರ ಅವರು ಇದ್ದಾರೆ, ಮತ್ತೆ ಇನ್ನು ಕೋಟಾ ಶ್ರೀನಿವಾಸ ಪೂಜಾರಿ ಅವರಿದ್ದಾರೆ. 3 ಜನ ಮಂತ್ರಿಗಳಿದ್ದಾರೆ. ಒಂದು ಶಬ್ದ ಮಾತಾಡ್ಲಿ, ಇಡೀ ಜಿಲ್ಲೆ ಮಾತಾಡ್ತಾ ಇದೆ, ಅವ್ರು ಮಾತಾಡ್ತಾ ಇಲ್ಲ. ಮತ್ತೆ ಯಾವಾಗ ಸ್ವಾಮಿ ನೀವು ಮಾತಾಡೋದು? ಯಾವ ವಿಚಾರಕ್ಕೆ ಮಾತಾಡೋದು?
ನಿಮ್ಮ ಸಾಧನೆ ಏನು? 3 ದಶಕಗಳಿಂದ ನಿಮ್ಮನ್ನು ಬೆಂಬಲಿಸ್ತಾ ಬಂದಂಥ ಜನರಿಗೆ ನೀವೇನನ್ನಾದ್ರೂ ಕೊಟ್ಟಿದ್ದೀರಾ? ಇಷ್ಟವ್ರಿಗೆ ಏನೂ ಇಲ್ಲ. ಇಂಥ ಒಂದು ಮಹತ್ವದ ವಿಷಯ ತೀರ್ಮಾನ ಆಗುವಾಗ, ನಿರ್ಧಾರ ಆಗುವಾಗ ನಿಮ್ಮ ರೋಲೇ ಇಲ್ಲ ಅಂತಂದ್ರೆ ನೀವು ಮತ್ತೆ ಯಾಕಿರ್ಬೇಕು ಅಂತ ನಾವು ಕೇಳುವಂಥದ್ದು. ಇದು ಜನರ ಪ್ರಶ್ನೆ. ಇವತ್ತು ಕೆಲವರು ಹೇಳ್ತಾರಂತೆ ಹೋರಾಟಗಾರರು ಹೋರಾಟ ಮಾಡಿ ಉಚಿತ ಇದ್ದ K-19 ಉಚಿತ ಇದ್ದದ್ದು ಈಗ ಅಲ್ಲಿ ಡಬಲ್ ತೆಗೆಯುವಂಗಾಯ್ತು ಅಂತ. ನಾಚಿಕೆ ಆಗಬೇಕು ಇವರಿಗೆ ಹೇಳಲಿಕ್ಕೆ. ನಾನು ಅದನ್ನು ಗಮನಿಸಿದೆ ಕೆಲವರಿಂದ ಫೇಸ್ಬುಕ್ಕಲ್ಲಿ. ಎಲ್ಲವೂ ಕೂಡ BJPಯ ಕಟ್ಟ ಬೆಂಬಲಿಗರು. ಒಂದಂತೂ ನಮ್ಮ ದಿನೇಶ್ ಕುಂಪಲ್ ಅವರ ಊರಿನ ಹತ್ತಿರದವರು, ಯಾರೋ ಒಬ್ರು ಶೆಟ್ಟಿಗಾರ್ ಅಂತ ಒಬ್ರು ಇದ್ದಾರೆ ಅಲ್ವಾ, ದೀಕ್ಷಿತ್ ಶೆಟ್ಟಿಗಾರ್ ಏನೊಂದು ಹೆಸರು ನೋಡಿದೆ. ನಮ್ಮ ಮೇಲೇನೆ ಹೋರಾಟ ಮಾಡಿ ಹಿಂಗೆ ಆಯ್ತು ಅಂತ. ಇವರಿಗೆ ಉಚಿತ ಪ್ರಯಾಣ ಸಿಕ್ಕಿರೋದು, ಅವಕಾಶ ಸಿಕ್ಕಿರೋದು ಯಾರು ಇವರ BJP ಸರ್ಕಾರ ಕೊಟ್ಟಿರೋ ಕೊಡುಗೆ ಅಲ್ಲ ಉಚಿತ. ಇವರೊಬ್ಬ MLA, ಇವರೊಬ್ಬರು MP, ಇವರ BJPಯ ಒಂದು ಪದಾಧಿಕಾರಿ ಪ್ರಯತ್ನವನ್ನ ಮಾಡಿಲ್ಲ. ನಮ್ಮ ಜನರ ಹೋರಾಟದಿಂದಾಗಿ ಹೋರಾಟ ತೀವ್ರಗೊಳ್ಳಬಾರದು ಅನ್ನೋ ಕಾರಣಕ್ಕಾಗಿ K-19ಗೆ ಅನಧಿಕೃತವಾಗಿ ಉಚಿತ ಪ್ರಯಾಣ ಅವಕಾಶ ಕಲ್ಪಿಸಿದ್ದಾರೆ. ಅದಕ್ಕಾಗಿ ಅವರು ಈ ಗುತ್ತಿಗೆ ಪಡ್ಕೊಂಡವರು ಸತತವಾಗಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀತಾ ಇದ್ದಾರೆ. ನೀವು ಅಲ್ಲಿ ನಮಗೆ ಪೊಲೀಸ್ ರಕ್ಷಣೆ ಕೊಡ್ತಾ ಇಲ್ಲ, K-19 ವೈಟ್ ಬೋರ್ಡ್ ಇದ್ದು ಸಂಗ್ರಹ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅದರಿಂದ ಪ್ರತಿ ದಿನ ನಮಗೆ 2 ಲಕ್ಷ ರೂಪಾಯಿ ನಷ್ಟ ಆಗ್ತಾ ಇದೆ, ಅದನ್ನು ನೀವು ತುಂಬಿಸಿ ಅಂತ ಎಷ್ಟು ರಿಯಾಯಿತಿ ಕೊಟ್ಟಿದ್ದಾರೆ ಅಂತ ನೀವು ಕೇಳಿ ನೋಡಿ ಅವರಿಗೆ. ಇದರ ಮಧ್ಯೆನೂ ಕೂಡ 2 ಸಲ BJPಯ ಬ್ಯಾಕ್ಗ್ರೌಂಡ್ ಇರುವವರಲ್ಲಿ ಗುತ್ತಿಗೆ ಪಡ್ಕೊಂಡ್ರು. ಗುತ್ತಿಗೆ ಪಡ್ಕೊಂಡಾಗ್ಲೂ ಕೂಡ ಈ K-19 ವಸೂಲಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. 3 ಬಾರಿ ನಾವು ಬೆಳಿಗ್ಗಿನ ಜಾವ 5 ಗಂಟೆಗೆ ಅಲ್ಲಿ ಟೋಲ್ ಗೇಟ್ ಅಲ್ಲಿ ನಿಂತಿದ್ದೀವಿ, ತೆಗಿಲಿಕ್ಕೆ ಬಿಡಲ್ಲ ಅಂತ. ಅಷ್ಟೆಲ್ಲ ಫೈಟ್ ಮಾಡಿದ್ರಿಂದ ಇವರಿಗೆ ಸಿಕ್ಕಿರೋದು ಉಚಿತ. BJP ಕೊಟ್ಟಿರುವಂತ ಯಾವುದೇ ಕೊಡುಗೆ ಅಲ್ಲ. ಬರ್ಲಿ, ಈ ರೀತಿ ಬರೀತಾರಲ್ಲ ಬರ್ಲಿ. ನಾವು ಅನ್ನ ನೀರು ಬಿಟ್ಟು, ನಿದ್ರೆ ಬಿಟ್ಟು, ಮನೆ ಮಠ ಬಿಟ್ಟು ಹೋರಾಟ ಮಾಡ್ತಾ ಇರೋದು. ಕಳೆದ 4 ತಿಂಗಳಿನಲ್ಲಿ ನಾವು ಈ ಟೋಲ್ ಗೇಟ್ ಹೋರಾಟ ಬಿಟ್ಟು ಇನ್ನೊಂದರ ಬಗ್ಗೆ ಚಿಂತೆ ಮಾಡಿಲ್ಲ. ಅಷ್ಟು ಕಮಿಟ್ಮೆಂಟ್ ಇಟ್ಕೊಂಡು ಹೋರಾಟ ಮಾಡಿದ್ರೆ ಈಗ ನಮ್ಮ ಉಚಿತ ರದ್ದಾಯ್ತು ಅಂತ. ಇಷ್ಟರವರೆಗೆ ನೀವು ಉಚಿತ ಪಡೆದಿದ್ದೇ ಅನಧಿಕೃತವಾಗಿ ನಮ್ಮ ಹೋರಾಟದಿಂದಾಗಿ. ಈಗ ಮಾತಾಡಬೇಕಾಗಿರೋದು ನಿಮ್ಮ ಜನಪ್ರತಿನಿಧಿಗಳ ವಿರುದ್ಧ. ಏನ್ ಮಾಡ್ತಾ ಇದ್ರಿ? ಇಷ್ಟೆಲ್ಲ ಆಗ್ತಾ ಇರುವಾಗ ನೀವು ಇದರ ಬಗ್ಗೆ ಒಂದೇ ಒಂದು ಮೀಟಿಂಗ್ ಯಾಕೆ ಹೋಗ್ಲಿಲ್ಲ? ಭರತ್ ಕೇಳಿದ್ರೆ ಹೇಳ್ತಾರೆ ನಾನು ಎಕ್ಸ್ಪರ್ಟ್ ಅಲ್ಲ ಅಂತ. ನೀವು ಎಕ್ಸ್ಪರ್ಟ್ ಅಲ್ಲದೆ ಇದ್ದಿದ್ರೆ ನೀವು ಯಾಕೆ ಚುನಾವಣೆಗೆ ನಿಲ್ಬೇಕಿತ್ತು? ಕೇಳಿ, ನಿಮ್ಮದೇ ಪಕ್ಷದ ಮುಖಂಡರುಗಳನ್ನ ಕೇಳಿ. ಈಗ ಮೊನ್ನೆ ಒಂದು ಅಭಿನಂದನೆ ಏನೋ ಟ್ವೀಟ್ ಮಾಡಿದ್ರು ಸಂಸದರು, ಈಗ ಯಾರನ್ನ ಅಭಿನಂದಿಸುವುದು? ಅದೇ ಈಗ ಬ್ಯಾನರ್ ರೆಡಿ ಆಗ್ಲಿಕ್ಕೆ ಕಾಯ್ದೆ ಏನೋ ಗೊತ್ತಿಲ್ಲ. ಬ್ಯಾನರ್ ರೆಡಿ ಆಗ್ಲಿಲ್ಲ, ಅವರಿಗೆ ಅಭಿನಂದನೆ ಒಂದೂವರೆ ಪಟ್ಟು ಜಾಸ್ತಿ ಆಯ್ತು. ಈಗ ಕೂಡ ಅಭಿನಂದನೆ ಹಾಕಬೇಕಲ್ಲ ತರ್ನಾಥ್ ಅವರೇ. ಮೊನ್ನೆಲ್ಲ ಒಂದು ಚರ್ಚೆ ಆಗ್ತಾ ಇತ್ತು, ತುಂಬಾ ಜನ ನನ್ಗೆ ಹೇಳ್ತಾ ಇದ್ರು, ಮುನೀರ್ ಅವರೇ ನೀವು ಬೇಗ ವಿಜಯೋತ್ಸವಕ್ಕೆ ರೆಡಿ ಆಗ್ಬೇಕು. ನಾವು ಯಾವ ವಿಜಯೋತ್ಸವವನ್ನು ಮಾಡಲ್ಲ. ನಾವು ಒಂದು ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ವಿ. ಇದು ಹೋರಾಟ ಗೆದ್ರೆ ಈ ಗೆಲುವು ಸಮಸ್ತ ಜನತೆ ಅಂತ ಹೇಳಿದ್ವಿ ಅಲ್ಲ. ಅವರು ಫ್ಲೆಕ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ, ಸಂಸದರದ್ದು ಶಾಸಕರದ್ದೆಲ್ಲ ಫ್ಲೆಕ್ಸ್ ರೆಡಿ ಮಾಡಿ ಇಡೀ ಊರು ಇಡೀ ಹಾಕ್ತಾರಂತೆ ಅಂತ ಹೇಳಿದ್ರು. ಹಾಕ್ಲಿ ಅಂತ ಹೇಳಿದ್ರೆ ಜನ ತೀರ್ಮಾನ ಮಾಡ್ತಾರೆ ಅಂತ. ಈಗ ಪಾಪ ಅದೆಲ್ಲ ರೆಡಿ ಮಾಡಿ ಇಟ್ಟಿದ್ರಲ್ಲ, ಹಾಕಿ ಅಂತ ಕೇಳುದು ನಾವು. BJP ಹಾಕಿ ಆ ಫ್ಲೆಕ್ಸ್ ಎಲ್ಲ ಹಾಕ್ಲಿಕ್ಕೆ ಮಂಗ ಆಗಿದ್ರು ಇವರು. ಭರತ್ ಶೆಟ್ಟಿ ಕೂಡ ಪ್ರೆಸ್ ಮೀಟ್ ಅಲ್ಲಿ ಏನು ಹೇಳಿದ್ದು, ಪೂರ್ತಿ ಏರಿಕೆ ಆಗೋದಿಲ್ಲ, ಸ್ವಲ್ಪ ಏರಿಕೆ ಆಗ್ಬೋದು ಅಂತ ಹೇಳಿದ್ರು. ಹೀಗೆ ಫ್ಲೆಕ್ಸ್ ರೆಡಿ ಮಾಡಿದ್ರಲ್ಲ, ಹಾಕಿ, ಜನ ಅದಕ್ಕೆ ಪೂಜೆ ಮಾಡ್ತಾರೆ, ಹಾಕಿ ಫ್ಲೆಕ್ಸ್. ಓಕೆ, ಮಧ್ಯೆ ಏನೋ ಹೇಳಲಿಕ್ಕೆ ಹೊರಟಿರ್ತಾವ. ಆ ಸಂದರ್ಭದಲ್ಲಿ ಈಗ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಕುಮಾರಸ್ವಾಮಿ ಸರ್ಕಾರ ಇದ್ದಿದ್ದನ್ನು ಅದು ನಮ್ಗೆ ಸಾಧ್ಯ ಆಯಿತು, ಅಥವಾ ದರ ಪಟ್ಟಿ ವಿಚಾರಕ್ಕೂ ಕೂಡ ಕಡಿಮೆ ಬರ್ಲಿಕ್ಕೆ ಆಯ್ತು. ಈ ಸಂದರ್ಭದಲ್ಲಿ ಒಂದು ವೇಳೆ ಆ ಸಂದರ್ಭ BJP ಇದ್ದಿದ್ರೆ K-19 ಕೂಡ ಫ್ರೀ ಇರ್ತಿರ್ಲಿಲ್ಲ. ಇದೇ ರೀತಿ ಹೆದರೋಲ್ಲ ವೈಟ್ ಬೋರ್ಡಿಗೆ, ವೈಟ್ ಬೋರ್ಡಿಗೆ, ಹೌದು, ಪ್ರೈವೇಟಿಗೆ. ಜನರಿಗೆ ಹೆದರಾದಂಥ ಸರ್ಕಾರ. ಚೂರು ಅವರಿಗೆ ಮರ್ಯಾದೆ ಅಂತ ಇದ್ರೆ, ಚೂರು ಭಯ ಅಂತ ಇದ್ರೆ, ಚೂರು ಮರ್ಯಾದೆ ಇದ್ರೆ, ಈ ಸಂದರ್ಭದಲ್ಲಿ ಇಷ್ಟೆಲ್ಲ ಜನ ಇಡೀ ತುಳುನಾಡು ವರ್ಸಸ್ ಸರ್ಕಾರ ಅಂತ ಹೇಳ್ತಾ ಇದ್ದೇವೆ. ಈ ಸಂದರ್ಭ ಚೂರಾದ್ರೆ ಅವರು ಹೇಳ್ತಿರ್ಲಿಲ್ವಾ, ಭಯಪಟ್ಟು ಹೇಳ್ತಿರ್ಲಿಲ್ವಾ, ಕಡಿಮೆ ಮಾಡ್ತಿರ್ಲಿಲ್ವಾ? ಮೊನ್ನೆ ಭರತ್ ಶೆಟ್ಟರ್ ಕೇಳ್ತಾ ಇದ್ರು, ನೀವು ತುಳುನಾಡು ವರ್ಸಸ್ BJP ಅಂತ ಹೇಳ್ತೀರಿ ಯಾಕೆ ಅಂತ. ಇದಕ್ಕೆ ಹೇಳ್ತಾ ಇರೋದು ನಾವು ಹೇಳಿದ್ ಸರಿ ಅಲ್ವಾ? ಇಡೀ ತುಳುನಾಡು ಅದನ್ನ ಕೇಳ್ತಾ ಇದ್ರೆ ನೀವು ಅನ್ಯಾಯವಾಗಿ ಅಲ್ಲಿಗೆ ಅಷ್ಟು ದರವನ್ನು ಏರಿಸಿದಿರಿ. ತುಳುನಾಡು ವರ್ಸಸ್ BJP ಅಲ್ವಾ? BJP ಮತ್ತು ಟೋಲ್ ಗೇಟ್ ವರ್ಸಸ್ ತುಳುನಾಡು. ಅದರಲ್ಲಿ ಏನಿದೆ? ನಮ್ಮ ಹೋರಾಟ ಸಮಿತಿಗೆ ಪಕ್ಷ ಇಲ್ಲ, ನಾವೆಲ್ಲರೂ ತುಳುನಾಡಿನ ಸಮಸ್ಯೆ, ತುಳುನಾಡಿನ ಮಕ್ಕಳಾಗಿ ನಾವು ನಮ್ಮ ಹಕ್ಕುಗಳನ್ನು ತುಳುನಾಡಿನ ನೋವನ್ನು ಹೇಳ್ತಾ ಇದ್ದೆ ನಾವು, ಹೊರತು ಬೇರೆ ಪಕ್ಷ. ನಮ್ಮ ಸ್ಲೋಗನ್ ತಪ್ಪು ಅಂತಾದ್ರೆ ನೀವು ಸರಿ ಇದ್ರಿಂದ ತೋರಿಸ್ಬೇಕಿತ್ತಲ್ಲ. ನೀವು ನಳಿನ್ ಕುಮಾರ್ ಕಟೀಲ್ ಅವರು ನೀವೆಲ್ಲ ಸೇರ್ಕೊಂಡು ಪ್ರಧಾನಿಯವರಿಗೆ ಧನ್ಯವಾದ ಅರ್ಪಿಸಿದ್ರಲ್ಲ, ರದ್ದು ಮಾಡಬೇಕಿತ್ತು, ಟೋಲ್ ಫ್ರೀ ರೋಡ್ ಮಾಡಬೇಕಿತ್ತು. 2018ರಲ್ಲಿ ಬಸ್ ಮಾಲೀಕರ ಸಂಘದವ್ರ ಹತ್ರ ನೀವು ಹೇಳಿಲ್ವಾ? ಯಾಕೆ ಅವ್ರ ಜೊತೆ ಹೋಗ್ತೀರಿ ಹೋರಾಟ ಸಮಿತಿಯವ್ರ ಜೊತೆ? ನಾವು ಟೋಲ್ ಮುಕ್ತ ರಸ್ತೆ ಮಾಡ್ತೀವಿ. ಈಗ ಆದ್ರೆ ಅದು ಮರ್ಜರ್ ಅಲ್ವಾ? ನಾವು ಟೋಲ್ ಮುಕ್ತ ರಸ್ತೆ ಮಾಡ್ತೀವಿ ಅಂತ ಹೇಳಿದ್ರಲ್ಲ.
ಮಾಡಿ. 2018ರಲ್ಲಿ ನೀವು ಹೇಳಿದಾಗ ಎಲ್ಲ ಇಲಾಖೆಯವರು, ಅದಕ್ಕೆ ಸಂಬಂಧಪಟ್ಟ ಬ್ಯಾಂಕಿಂಗ್ನವರು ಎಲ್ಲರೂ ಬಂದು ಒಮ್ಮೆ ಮೀಟಿಂಗ್ ಆಗಿದೆ. ನಳಿನ್ ಕುಮಾರ್ ಕಟೀಲ್ ಮೀಟಿಂಗಲ್ಲಿ ಡಿ ಸಿ ಆಫೀಸಲ್ಲಿ ಎಲ್ಲರೂ ಹೋರಾಟ ಸಮಿತಿಯವರು ಯಾರೆಲ್ಲ ಟೋಲ್ ಗೇಟ್ಗೆ ದೂರು ಕೊಟ್ಟು ಅವರನ್ನೆಲ್ಲ ಕರೆಸ್ಕೊಂಡು ಜಿಲ್ಲಾಧಿಕಾರಿ ಮಟ್ಟದಲ್ಲಿ ಮೀಟಿಂಗ್ ಆಗುವಾಗ ಇವರಿಗೂ ಭಾಷೆಯ ಸಮಸ್ಯೆ, ಊರಿನ ಜನರ ಎದುರುಗಡೆ ಭಾಷೆ ಇಂಗ್ಲೀಷಲ್ಲಿ ಮಾತಾಡ್ಲಿಕ್ಕೆ ಆಗುದಿಲ್ಲ. ಒಂದೇ ಒಂದು ಸಮಸ್ಯೆಯಿಂದ 10 ನಿಮಿಷದಲ್ಲಿ ಫೈಲನ್ನು ಟೇಬಲಿಗೆ ಹೊಡೆದು ಅಲ್ಲಿಂದ ಇವರನ್ನೆಲ್ಲ ನಾನು ಡೆಲ್ಲಿಯಲ್ಲಿ ನೋಡ್ತೇನೆ ಅಂತ ಎದ್ದು ಹೋದದ್ದು ಸಂಸದರು. ನಾಚಿಕೆ ಆಗ್ತದೆ ನಮಗೆ. ಅದಕ್ಕೆ ಕೆಲವರು ಅವರ ಬೆಂಬಲಿಗರು ಚಪ್ಪಾಳೆ ಹೊಡೆದ್ರು. ನಾನು ಒಬ್ಬನೇ ಎದ್ದು ನಿಂತು ಯಾಕೆ ಚಪ್ಪಾಳೆ ಹೊಡಿತೀರಿ, ಈಗ ಎಂತಾಯ್ತು, ಏನಾಯ್ತು ಇಲ್ಲಿ ಅಂತ ಕೇಳಿದವ ನಾನು. ಆ ಸಭೆಯಲ್ಲಿ ನಾವು ಕೂಡ ಇದ್ದೇವೆ. ಚಪ್ಪಾಳೆ ಹೊಡೆದಿದ್ದಾರೆ ಫೈಲ್ ಬಿಸಾಡಿದಕ್ಕೆ. ಇಂಥ ಜನರು ಇರುವುದರಿಂದ ಇವರಿಗೆ ಇಂಥ ಒಂದು ಜನಪರವಾಗಿ ಆದ ಕೆಲಸವನ್ನು ಮಾಡಲಿಕ್ಕೆ ಮನಸ್ಸಿಲ್ಲದಾದದ್ದು. ಇದೇ ಅಲ್ಲದೆ ಹೊರತು ಬೇರೆ ಏನಲ್ಲ. ಇಂಥ ಜನರು ಈಗ ಇವತ್ತು ಜನರು ಹೇಳಿದ್ರಲ್ಲ ಏನೋ ಎಲ್ಲೆರಡು ಟೋಲ್ ಕೊರಡ್ಚಿ ನಮ್ಗೆ ಎರಡನೇ ಬಾರಿ ಮನವಿ ಸಲ್ಲಿಸುವಾಗ ಹೇಳಿದಂತ ಟೋಲ್ ಕಟ್ಟೊಚ್ಚಿ ಎದೆ ಮಾಡಿ ಕಟ್ಲೆ ಅವು ಉಡುಪಿ ಎನ್ನ ಲಿಮಿಟ್ ಬರ್ಪೂಜಿ ಅಂತ ಅಷ್ಟೇ. ಈಗ ಅಂತ ಉಡುಪಿ MP ಇಲ್ಲಲ್ಲ, ಅಲ್ಲಿಗೆ MP ಇಲ್ಲ, ಉಡುಪಿಗೆ MP ಇಲ್ಲ. ಈಗ ಎಸ್ ಮುನೀರ್ ಅವರೇ, ಈಗ ಏನ್ ಮಾಡೋದು, ಏನ್ ಮಾಡ್ತೀರಿ, ಹೋರಾಟ ಸಮಿತಿ ಏನ್ ಮಾಡುತ್ತೆ? ನಮ್ದು ಸುರತ್ಕಲ್ ಟೋಲ್ ಗೇಟ್ ಮುಚ್ಚುವವರೆಗೆ ನಮ್ಮ ಧರಣಿ ಅಲ್ಲಿ ಮುಂದುವರಿತದೆ ನಾವು ಹೇಳಿದ ಪ್ರಕಾರ. ಇನ್ನು ಮರ್ಜರ್ ಮಾಡಿ ಈಗ ಅಲ್ಲಿ ವಿಪರೀತ ದರ ಏರಿಕೆಗೆ ಒಂದು ಸುತ್ತೋಲೆ ಬಂದಿದೆ, ಅದನ್ನು ನಾವು ಒಪ್ಪುವ ಪ್ರಶ್ನೆ ಇಲ್ಲ, ನಾವು ಅದನ್ನು ತಿರಸ್ಕರಿಸ್ತೀವಿ. ಮತ್ತು ಅದನ್ನ ಹಿಂಪಡಿಬೇಕು ಅಂತ ನಾವು ಬಹಳ ಪ್ರಬಲವಾಗಿ ಸರ್ಕಾರವನ್ನ, ಜಿಲ್ಲಾಡಳಿತವನ್ನ ನಾವು ಒತ್ತಾಯ ಮಾಡ್ತೀವಿ. ಅದರ ಜೊತೆಯಲ್ಲಿ ನಾವು ಈಗ ಕಾದು ನೋಡ್ತಾ ಇದ್ದೀವಿ. ನಾನು ಆವಾಗಲೇ ಹೇಳಿದೆ, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಬಿಜೆಪಿ ಪಕ್ಷ ಈ ಕುರಿತು ಇಲ್ಲಿ ಯಜಮಾಡಿಯಲ್ಲಿ ನಿಗದಿಯಾಗಿರುವ ದರ ಪಟ್ಟಿಯ ಬಗ್ಗೆ ಏನು ಹೇಳುತ್ತೆ, ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಆಳುವ ಪಕ್ಷದ, ಉಡುಪಿ ಜಿಲ್ಲೆಯ ಆಳುವ ಪಕ್ಷದ 12 ಜನ ಶಾಸಕರುಗಳು, 2 ಪಾರ್ಲಿಮೆಂಟ್ ಮೆಂಬರ್ಗಳು ಈ ಮರ್ಜರ್ಗೆ ಸಂಬಂಧಪಟ್ಟು ಈ ದರ ಪಟ್ಟಿಯ ಕುರಿತು ಅವರ ಅಭಿಪ್ರಾಯ ಏನು ಅನ್ನುವಂಥದ್ದು. ಉಡುಪಿ ಜಿಲ್ಲೆಯ MP MLAಗಳು ಮನಸ್ಸು ಮಾಡಿದ್ರೆ ಈಗ ಅವರು ಅದನ್ನ ಜಾರಿ ಮಾಡಿದ ರೀತಿಯಲ್ಲಿ ತಡೆಯುವಂತ ಎಲ್ಲ ಅಧಿಕಾರಗಳು ಅವರಿಗೆ ಇದೆ. ನಾವು ಅವರು ಏನ್ ಹೇಳ್ತಾರೆ ಅಂತ ನಾವು ಕುತೂಹಲಗೊಂಡಿದ್ದೀವಿ. ಅದರ ಜೊತೆಯಲ್ಲಿ ವಿರೋಧ ಪಕ್ಷಗಳು, ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷಗಳು ಯಾವ ನಿಲುವನ್ನು ತೆಗೆದುಕೊಳ್ತದೆ ಮತ್ತು ಬೇರೆ ಬೇರೆ ರಾಜಕೀಯ ಪಕ್ಷಗಳು ಯಾವ ನಿಲುವನ್ನು ತೆಗೆದುಕೊಳ್ತವೆ ಅಂತ ನಾವು ನೋಡ್ತಾ ಇದ್ದೀವಿ. ಅದನ್ನೆಲ್ಲ ಅಂದಾಜು ಮಾಡಿಕೊಂಡು ನಾವು ಹೋರಾಟ ಸಮಿತಿ ಬೇರೆ ಬೇರೆ ಉಡುಪಿ ಭಾಗದ ಮತ್ತು ನಮ್ಮ ಜೊತೆ ಈ ಹಿಂದಿನಿಂದಲೂ ಸಂಪರ್ಕದಲ್ಲಿರುವಂತಹ ಸಂಘ ಸಂಸ್ಥೆಗಳ ಜೊತೆನೂ ಕೂಡ ಒಂದು ಡಿಬೇಟ್ ಅನ್ನು, ಒಂದು ಚರ್ಚೆಯನ್ನ ಮಾಡಿಕೊಂಡು ನಾವು ಯಾವ ಪಾತ್ರವನ್ನು ವಹಿಸಬೇಕು, ಹೋರಾಟದಲ್ಲಿ ಏನು ನಮ್ಮ ಪಾತ್ರ ಏನಿರಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡ್ತೀವಿ. ಯಾವ ಕಾರಣಕ್ಕೂ ನಾವು ಒಪ್ಪುವ ಪ್ರಶ್ನೆ ಇಲ್ಲ. ಜನ ನಮ್ಮ ಜೊತೆ ಎಷ್ಟು ಕಾಲ ಇರ್ತಾರೋ, ಎಷ್ಟು ಶಕ್ತಿ ತುಂಬುತ್ತಾರೋ ಅಷ್ಟು ನಾವು ಜನರ ಪರವಾಗಿ ಅದೇ ಬದ್ಧತೆಯಿಂದ ಹೋರಾಟವನ್ನು ನಡೆಸ್ತೀವಿ. ಈಗ ಒಂದಂತೂ ಈ ಟೋಲ್ ತೆರವು ಮೂಲಕ ಒಂದಂತೂ ಸ್ಪಷ್ಟ ಆಯ್ತು, ಮಾಡ್ತಾ ಇದ್ದದ್ದು ಅನ್ಯಾಯ, ಇದ್ದದ್ದು ಅಕ್ರಮ ಟೋಲ್ ಮತ್ತು ಹೋರಾಟದಿಂದಾಗಿ ಅವರಿಗೆ ಅದು ತೆಗಿಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಯಿತು, ತೆಗಿಸ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ತೋರ್ಪಡಿಸಲಾಯ್ತು. ಇನ್ನೀಗ ಯಜಮಾಡಿಯಲ್ಲಿ ಲೂಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ತೋರಿಸ್ಲಿಕ್ಕೆ ಜನ ಮುಂದೆ ಆದ್ರೆ ಅಂತ ಶಕ್ತಿಯನ್ನ ಚಳವಳಿಗಳಿಗೆ ತುಂಬಿದ್ರೆ ನಾವು ಅಲ್ಲಿ ಕೂಡ ಗೆಲ್ಲುವಂತ ಸಾಧ್ಯತೆ ಇದೆ. ಸರ್ಕಾರ ಒಂದು ಮಟ್ಟಕ್ಕೆ ಈಗ ಸೋತಿದೆ. ಸುರತ್ಕಲ್ನಲ್ಲಿ ಟೋಲ್ ಗೇಟ್ ಮುಚ್ಚುವಂತಹದ್ದು ಅವರದ್ದು ಸೋಲೆ. ಆದರೆ ಈ ಕಾಲದಲ್ಲಿ, ಈ ನವ ಉದಾರವಾದಿ ನೀತಿಗಳ ಕಾಲದಲ್ಲಿ ಕಾರ್ಪೊರೇಟ್ ಪರವಾದಂಥ ನೀತಿಗಳನ್ನ ಯಾವುದೇ ಕಾರಣಕ್ಕೂ ಸೋಲಿಸಲಿಕ್ಕೆ ಬಿಡೋದಿಲ್ಲ ಅನ್ನುವಂಥದ್ದು ಆಳುವವರ ನಿರ್ಧಾರ. ಆದ್ರಿಂದಾಗಿ ಇವತ್ತು ಈ ಎಲ್ಲ ಸಂಕಷ್ಟಗಳು ಬರ್ತಾ ಇದೆ. ನವಯುಗ್ನ ಎದುರುಗಡೆ ಜನ ಪೇಲವವಾಗಿ ಕಾಣ್ತಾರೆ. ನವಯುಗ್ನ ಅಧಿಕಾರಿಗಳ ಮುಂದೆ ಜನತಾ ಮೂವ್ಮೆಂಟ್ಗಳು ಪೇಲವವಾಗಿ ಕಾಣುವಂಥ ಒಂದು ಸಂದರ್ಭ. ಆದರೆ ಅದಕ್ಕೆ ನಾವು ಅವಕಾಶ ಕೊಡದೆ ಇನ್ನಷ್ಟು ಒಗ್ಗಟ್ಟಿನಿಂದ ಈ ಪ್ರಜಾಪ್ರತಿನಿಧಿಗಳನ್ನ, ಪಕ್ಷಗಳನ್ನ, ವ್ಯವಸ್ಥೆಯನ್ನ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಆದ್ರೆ ಖಂಡಿತವಾಗಿಯೂ ಕೂಡ ನಾವು ಅಲ್ಲಿ ಕೂಡ ಗೆಲ್ಬಹುದು. ಎಸ್, ಜನಪ್ರತಿನಿಧಿಗಳು ನವಯುಗದ ಏನು ಅವರ ತಕ್ಕಡಿ ಎದುರು ಏನಾಗ್ತಾರೆ ಚೌಕಿದಾರ್ಗಳಾಗಿದ್ದಾರೆ, ಏನಾಗ್ತಾರೆ ಅನ್ನೋದು ಈಗ ಪ್ರಶ್ನೆ ಇರುವಂಥದ್ದು. ಈಗ ನಾನು ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡ್ತಾ ಇದ್ದೇನೆ. ದಿನೇಶ್ ಹೆಗ್ಡೆ ಅವರು ಕೂಡ ಹೇಳಿದಾಗೆ ಆ ಡಾಕ್ಯುಮೆಂಟ್ ನೀವು ತೋರಿಸಿದ್ರಿ, ಇನ್ನೂ ಕೂಡ ಅವಕಾಶ ಇದೆ. ನಮ್ಮ ಜನಪ್ರತಿನಿಧಿಗಳು ಮನಸ್ಸು ಮಾಡಿದರೆ ಈ ದರ ಪಟ್ಟಿಯನ್ನು ಕಡಿಮೆ ಮಾಡಬಹುದು. ಖಂಡಿತ ಆ ಸವಾಲನ್ನು ಅವ್ರು ತಗೊಳ್ತಾರಂತ ನಾವು ನೋಡೋಣ. ಖಂಡಿತ ಅವರು ಸವಾಲಿಗೆ ಬರಲಿ. ಈಗ ಅವರು ಕನಿಷ್ಠ ಪಕ್ಷ ಇಲ್ಲ, ಈ ಎಲ್ಲ ಡಾಕ್ಯುಮೆಂಟ್ಗಳು ಇಲ್ಲ, ನಾವು ಮಾಡಿದ್ದೆ ಸರಿ ಅಂತಂದ್ರೆ ಒಮ್ಮೆ ಚರ್ಚೆಗೆ ಬರಲಿ, ನಮ್ಮ ಜೊತೆ ಕೂತ್ಕೊಳ್ಳಿ, ಮಾಧ್ಯಮ ಜೊತೆ ಕೂತ್ಕೊಳ್ಳಿ. ನಾವು ಎಷ್ಟು ಆಗ್ಬೋದು ಆಗುದಿಲ್ಲ ನಾವು ಅವರಿಗೆ ಹೇಳ್ತೇವೆ. ಅವ್ರು ಮೊನ್ನೆ ಯಾವ ಒಂದು ಟಿವಿಯಲ್ಲಿ ನಾನು ನೋಡಿದೆ, ಡಿಬೇಟಲ್ಲಿ RSS ನಲ್ಲಿಗೆ ಹೋಗ್ತಾ ಇರೋದು ಯಾವುದಕ್ಕೆ, ಮಾಹಿತಿ ಪಡ್ಕೊಳ್ಳಿಕ್ಕೆ ಮತ್ತು ಸಲಹೆ ಪಡ್ಕೊಳ್ಳಿಕ್ಕೆ. ಈ ವಿಚಾರದಲ್ಲಿ ನಮ್ಮಲ್ಲಿ ಬರಲಿ ಅವರು. ಎಸ್ ಥ್ಯಾಂಕ್ ಯು. ಎಸ್, ನಾನು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಮುನೀರ್ ಕಾಟಿಪಳ್ಳ ಅವರಿಗೆ, ದಿನೇಶ್ ಹೆಗ್ಡೆ ಉಳೆಪಾಡಿ ಅವರಿಗೆ, ದಿನೇಶ್ ಕುಂಪಲ ಅವರಿಗೆ 3 ಮಂದಿ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು ಈ ಒಂದು ಮಾತುಕತೆಯಲ್ಲಿ ಭಾಗಿಯಾದದಕ್ಕೆ. ಎಸ್, ಥ್ಯಾಂಕ್ ಯು.
ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು